सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादं सहगण ललित श्रीविशाखान्वितं च हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्ता नमस्तुते तप्त कांचना गौरांगे राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने नमस्ते सरस्वती देवी गौरवाणी प्रचारिणी निर्विशेषा शून्यवादी पाश्चात्य देशतारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा 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 हरे 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 रामा राम राम हरे 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 कृष्णा 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 हरे 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 राम 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 हरे 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 कृष्णा माता जी। हरे कृष्ण 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 हरे राम राम हरे हरे ಪ್ರಣಾಮಗಳು. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು. ಪ್ರಣಾಮಗಳು ಎಲ್ಲರಿಗೂ. ಸ್ಕ್ರೀನ್ ಬಂತಾ? ಬಂತು ಮಾತಾಜಿ. ಬಂದಿದೆ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ವಿರಾಟ ಹಿರಣ್ಯ ಗರ್ಭಾಶ್ಚ माताजी जय जय श्री चैतन्य. ओके वेरी जय जय श्री चैतन्य जय नित्यानंद जय जय श्री चैतन्य जय ನಿತ್ಯಾನಂದ जय अद्वैत चंद्र जय गौर भक्त वृंद ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ जय जय श्री चैतन्य जय नित्यानंद ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ जय अद्वैत चंद्र जय गौर भक्त वृंद ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಚೈತನ್ಯ ಚರಿತಾಮೃತ ಆದಿಲೀಲ ಸಂಪುಟ 1 ಶ್ಲೋಕ ಅಧ್ಯಾಯ 2 ಶ್ಲೋಕ 53. ವಿರಾಟ್ ಹಿರಣ್ಯ ಗರ್ಭಶ್ಚ ಕಾರಣಂ ಚೇತ್ಯ ಉಪಾದ್ಯಃ ಈಶಸ್ಯಾಯ ತ್ರಿಭಿರ್ಹೀನಂ ತುರಿಯಂ ತತ್ ಪ್ರಚಕ್ಷತೆ. ಓದಿಬ್ಬರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿರಾಟ್ ಹಿರಣ್ಯ ಗರ್ಭಾಚ ಕಾರಣಂ ಚೇತ್ಯ ಉಪಾದ್ಯಃ ಈಶಸ್ಯ ಯತ್ರಿಭಿರ್ಹೀನಂ ತುರಿಯಂ ತತ್ ಪ್ರಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ವಿರಾಟ್ ಹಿರಣ್ಯ ಗರ್ಭಾಶ್ಚ ಕಾರಣಂ ಚೇತ್ಯ ಉಪಾದ್ಯಃ ಈಶಸ್ಯ ಯತ್ರಿಭಿರ್ಹೀನಂ ತುರಿಯಂ ತತ್ ಪ್ರಚಕ್ಷತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಶ್ಲೋಕ ಮಾತಾಜಿ. ವಿರಾಟ್ ಹಿರಣ್ಯ ಗರ್ಭಾಶ್ಚ ಕಾರಣಂ ಚೇತ್ಯ ಉಪಾದ್ಯಃ ಈಶಸ್ಯ ಯತ್ ತ್ರಿಭಿರ್ಹೀನಂ ತುರಿಯಂ ತತ್ ಪ್ರಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ನೆಕ್ಸ್ಟ್ ಇನ್ನೇ ಎಲ್ಲಿಗೆ ಸ್ಟಾಪ್ ಆಯ್ತು ಅಂತ ಗೊತ್ತಿಲ್ಲ. ಜೇನ ಮಧ್ಯದಲ್ಲಿ ನಿಂತಿದೆ. ಗೀತಾ ಮಾತಾಜಿ ಓದಿ ನೋಡೋಣ ಎಲ್ಲಿಗೆ ಬರ್ತದೆ ಅಂತ ಗೊತ್ತಿಲ್ಲ. ಓದಿ ಮಾತಾಜಿ. ಗೀತಾ ಆಗಿದೆ ನಿನ್ನೆ? ಇಲ್ಲ, ಅವ್ರು ಅನ್ಮ್ಯೂಟ್ ಮಾಡುದಿಲ್ಲ. ಹರಿಣಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ನಿನ್ನೆ ಆಗಿಲ್ಲ ಮಾತಾಜಿ. ಓಕೆ, ಓದಿ ಗೀತಾ ಫಸ್ಟ್ ಓದಿ, ಮತ್ತೆ ನೀವು ಓದಿ ಮತ್ತೊಂದ್ಸಲ. ವಿರಾಟ್ ಪರಮ ಪೂರ್ಣನ ವಿರಾಟ್ ರೂಪದ ಅಭಿವ್ಯಕ್ತಿ ಹಿರಣ್ಯ ಗರ್ಭ ಬಂಗಾರದ ಅಂಡದಿಂದ ಹುಟ್ಟಿದ್ದರ ಅಭಿವ್ಯಕ್ತಿ ಚ ಮತ್ತು ಕಾರಣಂ ಮತ್ತು ಕಾರಣದ
ಅಭಿವ್ಯಕ್ತಿ ಚ ಮತ್ತು ಇತಿ ಹೀಗೆ ಉಪಾಧಯ ನಿರ್ದಿಷ್ಟ ಉಪಾಧಿಗಳಿಂದ ಈಶಸ್ಯ ಪ್ರಭುವಿನ ಯತ್ ಯಾವುದೋ ಅದು ತ್ರಿಭಿಹಿ ಈ ಮೂರು ಈನಂ ಅಲ್ಲದೆ ತುರಿಯಂ ನಾಲ್ಕನೆಯ ತತ್ ಆ ಪ್ರತ್ಯಕ್ಷತೆ ಪರಿಗಣಿಸಲಾಗಿದೆ. ಅನುವಾದ ಮತ್ತು ಭಾವಾರ್ಥ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ಜಗತ್ತಿನಲ್ಲಿ ಪ್ರಭುವಿಗೆ ವಿರಾಟ್, ಹಿರಣ್ಯಗರ್ಭ ಹಾಗೂ ಕಾರಣ ಎನ್ನುವ ಮೂರು ಉಪಾಧಿಗಳಿವೆ. ಆದರೆ ಅಂತಿಮವಾಗಿ ಈ ಮೂರು ಉಪಾಧಿಗಳಿಗೂ ಅತೀತವಾದ ನಾಲ್ಕನೇ ಆಯಾಮದಲ್ಲಿ ಪ್ರಭುವು ಇದ್ದಾನೆ. ಭಾವಾರ್ಥ: ವಿರಾಟ್ ಪರಮಪೂರ್ಣನ ಭೌತಿಕ ಅಭಿವ್ಯಕ್ತಿ, ಹಿರಣ್ಯಗರ್ಭ ಪ್ರತಿಯೊಂದರ ಪಾರಮಾರ್ಥಿಕ ಆತ್ಮ ಹಾಗೂ ಕಾರಣೀಭೂತವಾಗಿರುವ ಪ್ರಕೃತಿ. ಈ ಎಲ್ಲವೂ ಐಹಿಕ ಸೃಷ್ಟಿಗೆ ಕಾರಣರಾದ ಮೂವರು ಪುರುಷರ ಉಪಾಧಿಗಳಲ್ಲದೆ ಬೇರೇನೂ ಅಲ್ಲ. ದಿವ್ಯಸ್ಥಾನವು ಈ ಉಪಾಧಿಗಳಿಗೆ ಅತೀತವಾಗಿರುತ್ತದೆ. ಆದ್ದರಿಂದ ಇದನ್ನು ನಾಲ್ಕನೇ ಆಯಾಮದ ಸ್ಥಾನ ಎನ್ನುತ್ತಾರೆ. ಶ್ರೀಧರ ಸ್ವಾಮಿಯವರು ಶ್ರೀಮದ್ ಭಾಗವತದ 11ನೇ ಸ್ಕಂದದ 5ನೇ ಅಧ್ಯಾಯದ 6ನೇ ಶ್ಲೋಕಕ್ಕೆ ಬರೆದಿರುವ ವ್ಯಾಖ್ಯಾನದಿಂದ ಉದ್ಧರಿಸಲಾಗಿರುವ ಭಾಗ ಇದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಐಹಿಕ ಜಗತ್ತಿನಲ್ಲಿ ಪ್ರಭುವಿಗೆ ವಿರಾಟ್, ಹಿರಣ್ಯಗರ್ಭ ಹಾಗೂ ಕಾರಣ ಎನ್ನುವ ಮೂರು ಉಪಾಧಿಗಳು ಇವೆ. ಆದರೆ ಅಂತಿಮವಾಗಿ ಈ ಮೂರು ಉಪಾಧಿಗಳು ಕೂಡ ಅದಕ್ಕೆ ಅತೀತವಾದ ನಾಲ್ಕನೇ ಆಯಾಮದಲ್ಲಿ ಪ್ರಭು ಇದ್ದಾನೆ. ಅನುವಾದ ಭಾವಾರ್ಥ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ವಿರಾಟ್ ಅಂದ್ರೆ ಪರಮಪೂರ್ಣನ ಭೌತಿಕ ಅಭಿವ್ಯಕ್ತಿ. ವಿರಾಟ್ ಪರಮಪೂರ್ಣನ ಭೌತಿಕ ಅಭಿವ್ಯಕ್ತಿ. ಹಿರಣ್ಯಗರ್ಭ ಅಂದ್ರೆ ಪ್ರತಿಯೊಂದರ ಪಾರಮಾರ್ಥಿಕ ಆತ್ಮ ಹಾಗೂ ಕಾರಣೀಭೂತನಾಗಿರುವ ಪ್ರಕೃತಿ. ಇಲ್ಲಿ ವಿರಾಟ್, ಹಿರಣ್ಯಗರ್ಭ ಮತ್ತೆ ಇನ್ನೊಂದು ಕಾರಣ, ಈ ಮೂರು ಕಾರಣವನ್ನು ಮೂರು ಉಪಾಧಿಗಳನ್ನು ಕೊಟ್ಟಿದ್ದಾರೆ. ವಿರಾಟ್ ಅಂದ್ರೆ ಪರಮಪೂರ್ಣ ಭಗವಂತನ ಭೌತಿಕವಾದ ಇರುವಂತಹ ಅಭಿವ್ಯಕ್ತಿ. ಹಾಗೆ ಹಿರಣ್ಯಗರ್ಭ ಅಂದ್ರೆ ಪ್ರತಿಯೊಂದರ ಒಳಗೆ ಇರುವಂತಹ ಪಾರಮಾರ್ಥಿಕ ಆತ್ಮ. ಕಾರಣ ಅಂದ್ರೆ ಕಾರಣೀಭೂತನಾದ ಈ ಪ್ರಕೃತಿ. ಈ ಎಲ್ಲವೂ ಐಹಿಕ ಸೃಷ್ಟಿಗೆ ಇದು ಕಾರಣವಾಗಿದೆ. ಈ ಮೂವರು ಪುರುಷರ ಉಪಾಧಿಗಳು ಇಲ್ಲಿ ಇಲ್ಲದೆ, ಅದಲ್ಲದೆ ಬೇರೆ ಯಾವುದೂ ಇಲ್ಲ. ಇಲ್ಲಿ ವಿರಾಟ್, ಹಿರಣ್ಯಗರ್ಭ ಹಾಗೂ ಕಾರಣ, ಈ ಮೂವರು ಪುರುಷರಲ್ಲದೆ ಬೇರೆ ಮೂವರು ಉಪಾಧಿಗಳು ಅಲ್ಲದೆ, ಮೂವರು ಪುರುಷರ ಉಪಾಧಿಗಳಲ್ಲದೆ ಬೇರೆ ಯಾವುದೂ ಅಲ್ಲ. ದಿವ್ಯ ಸ್ಥಾನವು ಈ ಉಪಾಧಿಗಳಿಗೆ ಅತೀತವಾಗಿದೆ. ಎಲ್ಲದರ ಆಯಾಮ ಇದೆ. ಯಾರು ಮೂಲ ಅಂತ ಹೇಳಿದ್ರೆ ಭಗವಂತ. ಇದರಿಂದ ಇದು ನಾಲ್ಕನೇ ಆಯಾಮದ ಸ್ಥಾನ ಅಂತ ಹೇಳಿ ಭಗವಂತನನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದನ್ನು ನಾಲ್ಕನೇ ಆಯಾಮದ ಸ್ಥಾನ. ಶ್ರೀಧರ ಸ್ವಾಮಿಯವರು ಶ್ರೀಮದ್ ಭಾಗವತದ 11ನೇ ಸ್ಕಂದದ 15ನೇ ಅಧ್ಯಾಯದ 6ನೇ ಶ್ಲೋಕಕ್ಕೆ ಬರೆದಿರುವ ವ್ಯಾಖ್ಯಾನದಿಂದ ಉದ್ಧರಿಸಲಾಗಿರುವ ಭಾಗ ಇದು. ಯಾರು ಓದಿದ್ದೀರಿ? 11ನೇ ಸ್ಕಂದ 15ನೇ ಅಧ್ಯಾಯ 6ನೇ ಶ್ಲೋಕ ಏನಿದೆ ಅಂತ ಹೇಳಿ ನೋಡ್ಬಹುದಿತ್ತು ಪುಸ್ತಕ ಕಬಟೊಳಗೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಾದ್ರೂ ಓದಿದ್ರೆ ನೆನಪಿದ್ರೆ ಹೇಳಿ, ಇಲ್ಲದಿದ್ರೆ ನಾಳೆಗೆ ಇದನ್ನೊಂದು ಟಿಕ್ ಮಾರ್ಕ್ ಮಾಡಿಬಿಡುವ. ಶ್ಲೋಕ 54. ಯದ್ಯಪಿ ತಿನೇ ರಾಮಾಯ ಲಾಹಿಯ ವ್ಯವಹಾರ ತಥಾಪಿ ತತ್ಸ್ಪರ್ಶನ ಹಿ ಸಭೆ ಮಾಯ ಪಾರ. ಓದಿ. ಶ್ಲೋಕ 54. ರಮಾಯ ಲಾಹಿಯ ವ್ಯವಹಾರ ತಥಾಪಿ ತತ್ಸ್ಪರ್ಶನ ಹಿ ಸಭೆ ಮಾಯಾ ಪಾರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಯದ್ಯಪಿ ತಿನೇರಮಾಯ ಲಾಹಿಯ ವ್ಯವಹಾರ ತಥಾಪಿ ತತ್ಸ್ಪರ್ಶನಾ ಹಿ ಸಭೆ ಮಾಯಾ ಪಾರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ನೆಕ್ಸ್ಟ್ ಹರಿಣಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 54. ಯದ್ಯಪಿ ತಿನೇ ರಮಾಯ
लाइय व्यवहार तथापि तत्स्पर्श नाही सभे माया ಪಾರ. ಯದ್ಯಪಿ ಆದರೂ ತಿನೇರ ಮೂರರಲ್ಲಿ ಮಾಯಾ ಐಹಿಕ ಶಕ್ತಿಯು ಲಾಇಯ ತೆಗೆದುಕೊಳ್ಳುವುದು, ವ್ಯವಹಾರ ವ್ಯವಹರಿಸುತ್ತವೆ, ತಥಾಪಿ ಆದರೂ ತತ್ ಅದರ ಸ್ಪರ್ಶ ಮುಟ್ಟುವಿಕೆಯು ನಾಹಿ ಇಲ್ಲ, ಸಭೆ ಅವೆಲ್ಲವೂ ಮಾಯಾಪಾರ ಐಹಿಕ ಶಕ್ತಿಗೆ ಅತೀತವಾಗಿವೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುವಿನ ಈ ಮೂರು ಮುಖಗಳು ನೇರವಾಗಿ ಐಹಿಕ ಶಕ್ತಿಯ ಜೊತೆ ವ್ಯವಹರಿಸುತ್ತವೆ. ಆದರೂ ಅವುಗಳಲ್ಲಿ ಯಾವುದೊಂದನ್ನು ಅವು ಸ್ಪರ್ಶಿಸುವುದಿಲ್ಲ. ಅವೆಲ್ಲವೂ ಮಾಯೆಗೆ ಅತೀತವಾಗಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಭಗವಂತನ ಹರೇ ಕೃಷ್ಣ. ಇಲ್ಲಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ಭಗವಂತ ಅವನ ಈ ಮೂರು ಮುಖಗಳು ನೇರವಾಗಿ ಈ ಐಹಿಕ ಶಕ್ತಿಯ ಜೊತೆ ವ್ಯವಹರಿಸುತ್ತದೆ. ಅವುಗಳಲ್ಲಿ ಯಾವುದನ್ನೊಂದನ್ನು ಅವು ಸ್ಪರ್ಶಿಸುವುದು ಕೂಡ ಇಲ್ಲ, ಮುಟ್ಟುವುದಿಲ್ಲ. ಅವೆಲ್ಲ ಮಾಯೆಗೆ ಒಳಗಾಗಿದೆ. ಈ ಮೂರು ಕೂಡ ಯಾವುದು ಮೂರು? ಐಹಿಕ ಜಗತ್ತಿನ ಅಲ್ಲಿರುವಂತಹ ಮೂರು: ವಿರಾಟ್, ಹಿರಣ್ಯಗರ್ಭ ಮತ್ತೆ ಕಾರಣ. ವಿರಾಟ್ ಅಂದ್ರೆ ಭಗವಂತನ ಭೌತಿಕ ಅಭಿವ್ಯಕ್ತಿ. ಹಿರಣ್ಯಗರ್ಭ ಅಂದ್ರೆ ಪ್ರತಿಯೊಂದರದ್ದು ಪಾರಮಾರ್ಥಿಕ ಆತ್ಮ, ಒಂದು ಕಾರಣೀಭೂತನಾದ ಪ್ರಕೃತಿ ಆಗಿರುವಂತಹ ಪ್ರಕೃತಿ. ಶ್ಲೋಕ 55. ಏತದ್ ಈಶನಂ ಈಶಸ್ಯ ಪ್ರಕೃತಿ ಸ್ತೋಪಿ ತದ್ ಗುಣೈ ನ ಯುಜ್ಯತೆ ಸದಾತ್ಮಸ್ಥೈ ಯಥಾ ಬುದ್ಧಿಸ್ತತ್ ಆಶ್ರಯ. ಹರೇ ಕೃಷ್ಣ. ಶ್ಲೋಕ 55. ಏತದ್ದೀಶನಂ ಈಶಸ್ಯ ಪ್ರಕೃತಿಸ್ಥೋ ಅಪಿ ತದ್ಗುಣೈಃ ನಾಯುಜ್ಯತೆ ಸದಾತ್ಮಸ್ಥೈರ್ ಯಥಾ ಬುದ್ಧಿಸ್ತತ್ ಆಶ್ರಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರವೀಣ ಮಾತಾಜಿ, ನಿನ್ನೆ ಓದಿಲ್ಲದಿದ್ರೆ ಇವತ್ತು ಓದಿ ಮಾತಾಜಿ. ಓದ್ಲ ಮಾತಾಜಿ. ಉಮಾದೇವಿ ನಿನ್ನೆ ಓದಿದಿರಲ್ಲ ಮಾತಾಜಿ, ನಿನ್ನೆ ಓದಿದಿರಲ್ಲ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಏತದ್ ಈಶನಂ ಈಶಸ್ಯ ಪ್ರಕೃತಿಸ್ಥೋಪಿ ತದ್ಗುಣೈಃ ನ ಯುಜ್ಯತೆ ಸದಾತ್ಮಸ್ಥೈರ್ ಯಥಾ ಬುದ್ಧಿಸ್ತದ್ ಆಶ್ರಯ. ಏತತ್ ಈ ಈಶನಂ ವಿಭವವು ಈಶಸ್ಯ ಪರಮ ಪ್ರಭುವಿನ ಪ್ರಕೃತಿಸ್ಥ ಐಹಿಕ ಪ್ರಕೃತಿಯಲ್ಲಿ ಸ್ಥಿತವಾದ, ಅಪಿ ಆದರೂ ತತ್ ಮಾಯೆಯ ಗುಣಗಳಿಂದ ನ ಅಲ್ಲ, ಯುಜ್ಯತೆ ಬಾಧಿತ ಸದಾ ಯಾವಾಗಲೂ, ಆತ್ಮಸ್ಥೈ ತನ್ನ ಶಕ್ತಿಯಲ್ಲಿಯೇ ಸ್ಥಿತವಾಗಿರುವ, ಯತ ಹಾಗೆಯೇ, ಬುದ್ಧಿ ತತ್ ಅವನ ಆಶ್ರಯ ಪಡೆದಿರುವ. ಅನುವಾದ: ಭಗವಂತನ ವಿಭವ ಹೀಗಿದೆ. ಅವನು ಐಹಿಕ ಪ್ರಕೃತಿಯಲ್ಲೇ ಸ್ಥಿತನಾಗಿದ್ದರೂ ಪ್ರಕೃತಿ ಗುಣಗಳ ಬಾಧೆ ಅವನನ್ನು ಎಂದೂ ತಟ್ಟುವುದಿಲ್ಲ. ಇದೇ ರೀತಿ ಅವನಿಗೆ ಶರಣಾಗತರಾಗಿರುವವರು ಹಾಗೂ ಬುದ್ಧಿಯನ್ನು ಅವನಲ್ಲಿ ನೆಟ್ಟಿರುವವರು ಪ್ರಕೃತಿ ಗುಣಗಳಿಂದ ಪ್ರಭಾವಿತರಾಗುವುದಿಲ್ಲ. ಭಾವಾರ್ಥ: ಪ್ರಸ್ತುತ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 1ನೇ ಸ್ಕಂದ 11ನೇ ಅಧ್ಯಾಯ 38ನೇ ಶ್ಲೋಕದಿಂದ ಉದ್ಧರಿಸಲಾಗಿದೆ. ದೇವೋತ್ತಮ ಪರಮಪುರುಷನ ಪಾದ ಪದ್ಮಗಳ ಆಶ್ರಯವನ್ನು ಯಾರು ಪಡೆದಿದ್ದಾರೋ ಅವರು ತಮ್ಮನ್ನು ಐಹಿಕ ಜಗತ್ತಿನ ಜೊತೆ ಸಮೀಕರಿಸಿಕೊಳ್ಳುವುದಿಲ್ಲ. ಆ ಜಗತ್ತಿನಲ್ಲೇ ಬದುಕಿದ್ದರೂ ಅದರ ಜೊತೆ ರಾಜಿ ಮಾಡಿಕೊಳ್ಳುವುದಿಲ್ಲ. ಪರಿಶುದ್ಧ ಭಕ್ತರು ಪ್ರಕೃತಿ ತ್ರಿಗುಣಗಳ ಗೋಜಿಗೆ ಹೋಗಬಹುದು. ಆದರೂ ಕೃಷ್ಣ ಪ್ರಜ್ಞೆಯಲ್ಲಿ ನೆಟ್ಟಿರುವ ಅವರ ಲೋಕೋತ್ತರ ಬುದ್ಧಿಯ ಎಚ್ಚರದಿಂದಾಗಿ ಅವರು ಭೌತ ಗುಣಗಳಿಂದ ಪ್ರಭಾವಿತರಾಗುವುದಿಲ್ಲ. ಲೌಕಿಕ ಚಟುವಟಿಕೆಗಳ ಪ್ರಭಾವವು ಇಂಥ ಭಕ್ತರನ್ನು ಆಕರ್ಷಿಸುವುದಿಲ್ಲ. ಆದ್ದರಿಂದ ಪರಮಪ್ರಭು ಹಾಗೂ ಅವನಡಿ ಕೆಲಸ ಮಾಡುತ್ತಿರುವ ಭಕ್ತರು ಸದಾ ಕಾಲಕ್ಕೂ ಲೌಕಿಕ ಕಲ್ಮಶಗಳಿಂದ ಮುಕ್ತವಾಗಿಯೇ ಇರುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಭಗವಂತನ ವಿಭವ ಹೀಗಿದೆ ಅಂದ್ರೆ ಅವನ ಐಹಿಕ ಪ್ರಕೃತಿಯಲ್ಲಿ ಅವನ ಸ್ಥಿತನಾಗಿ ಇದ್ರೂ ಕೂಡ ಪ್ರಕೃತಿ ಗುಣಗಳ ಬಾಧೆ ಅವನಿಗೆ ಎಂದಿಗೂ ತಟ್ಟುವುದಿಲ್ಲ. ಇದೇ ರೀತಿ
ಅವನಿಗೆ ಶರಣಾಗತರಾಗಿರುವವರು ಕೂಡ ಹಾಗೂ ತಮ್ಮ ಬುದ್ಧಿಯನ್ನು ಅವನಲ್ಲಿ ಯಾರು ನೆಟ್ಟಿರುತ್ತಾರೋ ಅವರಿಗೆ ಕೂಡ ಈ ಪ್ರಕೃತಿ ಗುಣಗಳು ಪ್ರಭಾವಿತರಾಗುವುದಿಲ್ಲ. ಈಗ ಐಹಿಕ ಪ್ರಕೃತಿಯಲ್ಲಿ ಭಗವಂತ ಸ್ಥಿತನಾಗಿದ್ದಾನೆ, ಅವನಿಗೆ ಯಾವುದೇ ಪ್ರಕೃತಿಯ ಗುಣಗಳು ತಟ್ಟುವುದಿಲ್ಲ. ಅದೇ ರೀತಿ ಯಾರು ಭಗವಂತನಿಗೆ ಪೂರ್ಣ ರೀತಿಯಲ್ಲಿ ಶರಣಾಗತರಾಗಿದ್ದಾರೋ ಹಾಗೂ ಅವನಲ್ಲೇ ಬುದ್ಧಿಯನ್ನು ನೆಟ್ಟಿರ್ತಾರೋ ಅಂತವರು ಈ ಪ್ರಕೃತಿ ಗುಣಗಳಿಗೆ ಬಾಧೆ ಪಡೆಯುವುದಿಲ್ಲ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಕಿ ಜೈ. ಪ್ರಸ್ತುತ ಈ ಶ್ಲೋಕವನ್ನು ಮದ್ಭಾಗವತದಿಂದ 1ನೇ ಅಧ್ಯಾಯದ 11ನೇ ಶ್ಲೋಕದ 38 ಅದು ಏನು ಹೇಳಿದೆ ಅಂದ್ರೆ, ದೇವೋತ್ತಮ ಪರಮಪುರುಷನ ಪಾದ ಪದ್ಮಗಳ ಆಶ್ರಯವನ್ನು ಯಾರು ಪಡೀತಾರೋ ಅಥವಾ ಪಡೆದಿದ್ದಾರೋ ಅವರು ತಮ್ಮನ್ನು ಈ ಐಹಿಕ ಜಗತ್ತಿನ ಒಡನೆ ಪುನಃ ಸಮೀಕರಿಸುವುದಿಲ್ಲ. ಅಂದ್ರೆ ಜನನ ಮರಣ ಚಕ್ರಗಳಿಂದಲೇ ಇಲ್ಲ. ಅವರು ಈ ಜಗತ್ತಿನಲ್ಲಿ ಬದುಕಿದ್ರು ಅದರ ಜೊತೆ ರಾಜಿ ಮಾಡಿಕೊಳ್ಳುವುದು ಇಲ್ಲ. ಈ ಐಹಿಕ 3 ಗುಣಗಳು ಇದೆಯಲ್ಲ, ಅದಕ್ಕೆ ಅವರು ರಾಜಿ ಮಾಡಿಕೊಳ್ಳುವುದು ಕೂಡ ಇಲ್ಲ. ಪರಿಶುದ್ಧ ಭಕ್ತರು ಪ್ರಕೃತಿ ತ್ರಿಗುಣಗಳ ಆ ಗೋಜಿಗೆ ಅವರು ಹೋಗ್ಲಾರರು. ಕೃಷ್ಣ ಪ್ರಜ್ಞೆಯಲ್ಲಿ ನೆಟ್ಟಿರುವ ಅವರ ಈ ಲೋಕೋತ್ತರ ಬುದ್ಧಿ ಏನಿದೆಯೋ ಅದು ಎಚ್ಚರದಿಂದಾಗಿ ಈ ಭೌತ ಗುಣಗಳಿಂದ ಅದು ಪ್ರಭಾವಿತವೇ ಆಗುವುದಿಲ್ಲ. ಲೌಕಿಕ ಚಟುವಟಿಕೆಗಳ ಪ್ರಭಾವವು ಈ ಇಂತಹ ಭಕ್ತರನ್ನು ಆಕರ್ಷಿಸುವುದು ಕೂಡ ಇಲ್ಲ. ಆದ್ದರಿಂದ ಭಗವಂತನ ಆ ಪರಮ ಪ್ರಭು ಅವನಿಗಾಗಿ ಕೆಲಸ ಮಾಡುವವರು, ಅವನ ಅಡಿ ಕೆಲಸ ಮಾಡುವವರು, ಅಂತಹ ಭಕ್ತರು ಯಾವಾಗಲೂ ಈ ಲೌಕಿಕವಾದ ಕಲ್ಮಸಗಳಿಂದ ಮುಕ್ತರಾಗಿಯೇ ಇರ್ತಾರೆ. ಹರೇ ಕೃಷ್ಣ. ಶ್ಲೋಕ 56. ಹೇಗೆ ಸ್ವರ? ಸೇಯಿತಿ ನ ಜನೇರ ತುಮಿ ಪರಮ ಆಶ್ರಯ, ತುಮಿ ಮೂಲ ನಾರಾಯಣ ಇತಿ ಸಂಶಯ. ಸೇಯಿತಿ ನ ಜನೇರ ತುಮಿ ಪರಮ ಆಶ್ರಯ, ತುಮಿ ಮೂಲ ನಾರಾಯಣ ಇಥೆ ಕಿ ಸಂಶಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹೇಳಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೇಯಿತಿ ನ ಜನೇರ ತುಮಿ ಪರಮ ಆಶ್ರಯ, ತುಮಿ ಮೂಲ ನಾರಾಯಣ ಇಥೆ ಕಿ ಸಂಶಯ. ಮಾತಾಜಿ ಓದ್ಲಾ ಇದು? ಒಂದ್ ನಿಮಿಷ ಮಾತಾಜಿ, ನಾನು ಲೈನಲ್ಲಿ ಬರ್ತಾ ಇದ್ದೇನೆ. ಗೀತಾ ಎಂಗಿಂತ ಕೆಳಗೆ ಬರ್ತಾ ಇದ್ದೇನೆ. ಮತ್ತೆ ಮೇಲಿನ ಮಂಜುಳಾ ಮಾತಾಜಿ ಓದ್ತೀರಾ? ಮಂಜುಳಾ ಮಾತಾಜಿ. ಓಕೆ, ಹರೇ ಕೃಷ್ಣಜಿ ಓದ್ತೀನಿ. ಸೇಯಿತಿ ನ ಜನೇರ ತುಮಿ ಪರಮ ಆಶ್ರಯ, ತುಮಿ ಮೂಲ ನಾರಾಯಣ ಇತೆ ಕಿ ಸಂಶಯ. ಸೇಯಿತಿನ 3 ಜನೇರ ಸ್ವಾಂಶ ಭಾಗಗಳ, ತುಮಿ ನೀನು, ಪರಮ ಅಂತಿಮ, ಆಶ್ರಯ ಆಸರೆ, ತುಮಿ ನೀನು, ಮೂಲ ಆದಿ, ನಾರಾಯಣ ನಾರಾಯಣನು, ಇಥೆ ಇದರಲ್ಲಿ, ಕಿ ಏನು, ಸಂಶಯ ಅನುಮಾನವಿದೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೀನು ಈ 3 ಸ್ವಾಂಶಗಳ ಅಂತಿಮ ಆಶ್ರಯದಾತನು, ಆದ್ದರಿಂದ ನೀನು ಮೂಲ. ಸ್ವಲ್ಪ ಮೇಲೆ ಮಾಡ್ಬೇಕು ಮಾತಾಜಿ. ಮಾಡ್ತೀನಿ. ಆಶ್ರಯದಾತನು, ಆದ್ದರಿಂದ ನೀನು ಮೂಲ ನಾರಾಯಣನೆಂಬ ವಿಷಯದಲ್ಲಿ ಲೇಷವೂ ಸಂಶಯವಿಲ್ಲ. ಭಾವಾರ್ಥ: ಕೃಷ್ಣನೇ ಪರಮಪುರುಷನೆಂದು ಕ್ಷೀರೋದಕಶಾಹಿ ವಿಷ್ಣು, ಗರ್ಭೋಷಕಶಾಹಿ ವಿಷ್ಣು ಹಾಗೂ ಕಾರಣೋದಕಶಾಹಿ ವಿಷ್ಣುವೆಂಬ ಮಹಾವಿಷ್ಣುವೆಂಬ 3 ಅಭಿವ್ಯಕ್ತಿಗಳ ಮೂಲನೆಂದು ಬ್ರಹ್ಮನು ದೃಢಪಡಿಸಿದ್ದಾನೆ. ತನ್ನ ಲೀಲೆಗಳನ್ನು ತೋರಲಿಕ್ಕಾಗಿ ಭಗವಾನ್ ಕೃಷ್ಣನು 4 ಮೂಲ ಪ್ರಕಟ ರೂಪಗಳನ್ನು ಪಡೆದಿದ್ದಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ ಎನ್ನುವವು ಆ ರೂಪಗಳು.
ಮೊದಲ ಪುರುಷಾವತಾರನು ಎಂದರೆ ಕಾರಣ ಸಮುದ್ರದಲ್ಲಿರುವ ಮಹಾವಿಷ್ಣುವು ಒಟ್ಟು ಐಹಿಕ ಶಕ್ತಿಯ ಸೃಷ್ಟಿಕರ್ತ ಹಾಗೂ ಸಂಕರ್ಷಣನ ವಿಸ್ತರಣೆ. ಎರಡನೆಯ ಪುರುಷಾವತಾರವಾದ ಗರ್ಭೋದಕಶಾಹಿ ವಿಷ್ಣುವು ಪ್ರದ್ಯುಮ್ನನ ವಿಸ್ತರಣೆ. ಮೂರನೆಯ ಪುರುಷಾವತಾರವಾದ ಕ್ಷೀರೋದಕಶಾಹಿ ವಿಷ್ಣುವು ಅನಿರುದ್ಧನ ವಿಸ್ತರಣೆ. ಈ ಮೂರು ಶ್ರೀಕೃಷ್ಣನ ಪ್ರಕಟ ರೂಪವಾದ ನಾರಾಯಣನ ಅಭಿವ್ಯಕ್ತಿಗಳ ವರ್ಗದಲ್ಲಿಯೇ ಬರುತ್ತವೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತೆ ಇಲ್ಲಿ ನೀನು ಈ ಮೂರು ಸಾಂಶಗಳ ಅಂತಿಮ ಆಶಯದಾತ ಭಗವಂತ. ಆದ್ದರಿಂದ ಇಲ್ಲಿ ಮೂಲ ನಾರಾಯಣನೆಂಬ ವಿಷಯದಲ್ಲಿ ಒಂದು ಚೂರು ಸಂಶಯವೂ ಇಲ್ಲ. ಭಾವಾರ್ಥವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯ. ಕೃಷ್ಣನೇ ಪರಮ ಪುರುಷ. ಕ್ಷೀರೋದಕ ಸಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು ಹಾಗೂ ಕಾರಣೋದಕ ಶಾಯಿ ವಿಷ್ಣು ಎಂಬ ಅಂದ್ರೆ ಆ ಮಹಾವಿಷ್ಣು. ಈ ಮೂರು ಅಭಿವ್ಯಕ್ತಿಗಳ ಮೂಲನೆಂದು ಬ್ರಹ್ಮ ದೃಢಪಡಿಸಿದಾನೆ. ಈಗ ಅಂದ್ರೆ ತನ್ನ ಲೀಲೆಗಳನ್ನು ತೋರಲಿಕ್ಕಾಗಿ ಭಗವಾನ್ ಕೃಷ್ಣ 4 ಮೂಲ ಪ್ರಕಟ ರೂಪಗಳನ್ನು ಪಡೆದಿದ್ದಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ ಎನ್ನುವ ಈ ರೂಪಗಳು. ಮೊದಲ ಪುರುಷಾವತಾರನೆಂದ್ರೆ ಕಾರಣ ಸಮುದ್ರದಲ್ಲಿರುವ ಮಹಾವಿಷ್ಣು, ಒಟ್ಟು ಐಹಿಕ ಶಕ್ತಿಯ ಸೃಷ್ಟಿಕರ್ತ ಹಾಗೂ ಸಂಕರ್ಷಣನ ವಿಸ್ತರಣೆ. ಎರಡನೆಯ ಪುರುಷಾವತಾರ ಗರ್ಭೋದಕ ಶಾಯಿ ವಿಷ್ಣು, ಪ್ರದ್ಯುಮ್ನನ ವಿಸ್ತರಣೆ ಅದು. ಹಾಗೆ ಮೂರನೆಯ ಅವತಾರ ಕ್ಷೀರೋದಕ ಸಾಯಿ ವಿಷ್ಣು, ಅದು ಅನಿರುದ್ಧನ ವಿಸ್ತರಣೆ. ಈ ಮೂರು ಶ್ರೀಕೃಷ್ಣನ ಪ್ರಕಟ ರೂಪವಾದ ನಾರಾಯಣ ಅಭಿವ್ಯಕ್ತಿಗಳ ವರ್ಗಗಳಲ್ಲಿಯೇ ಇರ್ತದೆ. ನೋಡಿ, ಅಲ್ಲಿ ಕೃಷ್ಣ ಅವನೇ ಪರಮ ಪುರುಷ. ಅವನಿಂದ ಈ ಮೂರು ಪುರುಷಾವತಾರಗಳು ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು. ಕಾರಣೋದಕ ಶಾಯಿ ವಿಷ್ಣುವನ್ನೇ ಮಹಾವಿಷ್ಣು ಅಂತ ಹೇಳಿ ಕೂಡ ಕರೀತಾರೆ. ಅವರೇ ಮೂಲ ಅಂತ ಹೇಳಿ ಇಲ್ಲಿ ಬ್ರಹ್ಮ ಕೂಡ ಅದನ್ನು ದೃಢಪಡಿಸಿದ್ದಾನೆ. ಮತ್ತೆ ಅವನ ಲೀಲೆಗಳನ್ನೆಲ್ಲ ತೋರ್ಲಿಕ್ಕಾಗಿ ಭಗವಾನ್ ಕೃಷ್ಣ ಅವನು 4 ಮೂಲ ಪ್ರಕಟ ರೂಪಗಳು, ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಈ ರೂಪಗಳು. ಮೊದಲು ಪುರುಷಾವತಾರಣ ಅಂತ ಹೇಳಿದ್ರೆ ಅಲ್ಲಿ ಕಾರಣ ಸಮುದ್ರದಲ್ಲಿ ಇರುವಂತಹ ಮಹಾವಿಷ್ಣು. ಆಮೇಲೆ ಈ ಐಹಿಕ ಶಕ್ತಿಯ ಸೃಷ್ಟಿಕರ್ತ ಹಾಗೂ ಆ ಸಂಕರ್ಷಣನ ವಿಸ್ತರಣೆಗಳು. ಸಂಕರ್ಷಣ, ಆ ಸಂಕರ್ಷಣನ ವಿಸ್ತರಣೆ ನಂತರ ಎರಡನೆಯಾದ ಪುರುಷಾವತಾರ ಯಾರು ಎರಡನೆಯ ಪುರುಷಾವತಾರ? ಗರ್ಭೋದಕಶಾಹಿ. ಗರ್ಭೋದಕ ಶಾಯಿ ವಿಷ್ಣು. ಅವನೇ ಪ್ರದ್ಯುಮ್ನನ ವಿಸ್ತರಣೆ. ಮೊದಲನೆಯ ಪುರುಷಾವತಾರದ ವಿಸ್ತರಣೆ ಯಾರು? ಕಾರಣೋದಕ ಶಾಹಿ ವಿಷ್ಣು. ಅವನು ಪುರುಷಾವತಾರ. ಅವನ ವಿಸ್ತರಣೆ ಸಂಕರ್ಷಣ. ಆಮೇಲೆ ಎರಡನೇದು ಗರ್ಭೋದಕ ಶಾಯಿ ವಿಷ್ಣುವಿನ, ಅದು ಯಾರು? ಸಂಕರ್ಷಣ. ಗರ್ಭೋದಕ ಶಾಯಿ ವಿಷ್ಣುವಿನ ವಿಸ್ತರಣೆ ಸಂಕರ್ಷಣ. ಮೂರನೇದು ಪುರುಷಾವತಾರ, ಅದು ಕ್ಷೀರೋದಕ ಶಾಯಿ ವಿಷ್ಣು. ಅವನ ವಿಸ್ತರಣೆ ಅನಿರುದ್ಧನ ವಿಸ್ತರಣೆ. ಈ ಮೂರು ಕೂಡ ಶ್ರೀಕೃಷ್ಣನ ಈ ಪ್ರಕಟ ರೂಪವಾದ ನಾರಾಯಣನ ಅಭಿವ್ಯಕ್ತಿ ಆ ವರ್ಗದಲ್ಲಿಯೇ ಬರ್ತದೆ. ಶ್ಲೋಕ 57. ಮುಂದೆ ಹೋಗುವಾಗ ಇನ್ನು ಹೇಳ್ತಾರೆ. ಸೇಯಿತಿ ನೇರಾಂಶಿ ಪರ್ವ ವ್ಯೋಮ ನಾರಾಯಣ, ದೇಹ ತೋಮಾರ ವಿಲಾಸ ತುಮಿ ಮೂಲ ನಾರಾಯಣ. ಹರೇ ಕೃಷ್ಣ. ಹೇಳಿ. ಸೇಯಿತಿ ನೇರಾಂಶಿ ಪರ್ವ ವ್ಯೋಮ ನಾರಾಯಣ, ದೇಹ ತೋಮಾರ ವಿಲಾಸ ತುಮಿ ಮೂಲ ನಾರಾಯಣ. ಹರೇ ಕೃಷ್ಣ. ಮತ್ತೆ ಸೇಯಿತಿ ನೇರಾಂಶಿ ಪೂರ್ವ ವ್ಯೋಮ ನಾರಾಯಣ, ತೇಹರ ತೋಮಾರ ವಿಲಾಸ ತುಮಿ ಮೂಲ ನಾರಾಯಣ. ಮಾತಾಜಿ, ನಾನೇ ಓದ್ಲ? ನಾನು ಓದ್ಬೇಕಾಗಿತ್ತು. ಒಂದು ನಿಮಿಷ ಮಾತಾಜಿ, ಬರ್ತೇನೆ, ಲೈನ್ ಅಲ್ಲಿ ಬರ್ತೇನೆ. ರೀನಾ ಮಾತಾಜಿ. ಹರೇ ಕೃಷ್ಣ. ರೀನಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 57.
ಸೇಯಿತಿ ನೇರ ಅಂಶಿ ಪರ್ವ ಯೋಮ ನಾರಾಯಣ ತೇಜ ತೇಜ ತೋಮಾರ ವಿಲಾಸ ತುಮಿ ಮೂಲ ನಾರಾಯಣ. ಸೇಯಿ ಈ ತೀನೇರ ಮೂರರಲ್ಲಿ ಅಂಶಿ ಉಗಮ ಸ್ಥಾನವು ಪರವ್ಯೋಮ ಆಧ್ಯಾತ್ಮಿಕ ವ್ಯೋಮದಲ್ಲಿನ ನಾರಾಯಣ ಪ್ರಭು ನಾರಾಯಣ ತೇನ್ಹ ಅವನು ತೋಮಾರ ನಿನ್ನ ವಿಲಾಸ ಲೀಲಾ ವಿಸ್ತರಣೆ ತುಮಿ ನೀನು ಮೂಲ ಆದಿ ನಾರಾಯಣ ನಾರಾಯಣ. ಅನುವಾದ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಈ ಮೂರು ಮಗ್ಗಲುಗಳ ಉಗಮ ಸ್ಥಾನವು ಆಧ್ಯಾತ್ಮಿಕ ವ್ಯೋಮದಲ್ಲಿರುವ ನಾರಾಯಣ, ಅವನು ನಿನ್ನ ಲೀಲಾ ವಿಸ್ತರಣೆ, ಆದ್ದರಿಂದ ನೀನು ಅಂತಿಮ ನಾರಾಯಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಈ ಮೂರು ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದಕ್ಕೆ ಜಯ. ಈ ಮೂರು ಮಗ್ಗಲುಗಳ ಉಗಮ ಸ್ಥಾನ ಆಧ್ಯಾತ್ಮಿಕ ವ್ಯೋಮದಲ್ಲಿ ಇರುವಂತಹ ನಾರಾಯಣ, ಅವನು ಲೀಲಾ ವಿಸ್ತರಣೆ, ಅವನು ನಿನ್ನ ಲೀಲಾ ವಿಸ್ತರಣೆ, ಆದ್ದರಿಂದ ನೀನು ಭಗವಂತ ನೀನೇ ಅಂತಿಮವಾದ ನಾರಾಯಣ ಅಂತ ಹೇಳಿ ಹೇಳ್ತಾರೆ. ಮೂರು ಮಗ್ಗಲುಗಳ ಉಗಮ ಸ್ಥಾನ ಕೂಡ ಆಧ್ಯಾತ್ಮಿಕ ವ್ಯೋಮದಲ್ಲಿರುವ ನಾರಾಯಣ, ಅವರೆಲ್ಲ ನಿನ್ನ ಲೀಲಾ ವಿಸ್ತರಣೆಗಳು. ಅವನು ಕೂಡ ನಿನ್ನ ಲೀಲಾ ವಿಸ್ತರಣೆ, ಮತ್ತೆ ನೀನು ಅಂತಿಮವಾಗಿ ಇರುವಂತಹ ನಾರಾಯಣ. ಶ್ಲೋಕ 58. ಆತ ಇವ ಬ್ರಹ್ಮವಾಕ್ಯ ಪಾರ ಯೋಮ ನಾರಾಯಣ ದೇಹವು ಕೃಷ್ಣೇರ ವಿಲಾಸ ಈ ತತ್ವ ವಿವರಣ. ಓದಿ. ಆತ ಯೇ ಬ್ರಹ್ಮವಾಕ್ಯ ಪರಮ ಯುಮ ನಾರಾಯಣ ತೇನು ಹೋ ಕೃಷ್ಣೇರ ವಿಲಾಸ ಈ ತತ್ವ ವಿವರಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ ಇವ ಬ್ರಹ್ಮವಾಕ್ಯ ಪರ ವ್ಯೋಮ ನಾರಾಯಣ ದೇಹೋ ಕೃಷ್ಣೇರ ವಿಲಾಸ ಈ ತತ್ವ ವಿವರಣ. ಅತಏವ ಆದ್ದರಿಂದ ಬ್ರಹ್ಮನ ವಾಕ್ಯ ಮಾತಿನಂತೆ ಪರವ್ಯೋಮ ಆಧ್ಯಾತ್ಮಿಕ ವ್ಯೋಮದಲ್ಲಿನ ನಾರಾಯಣ ಭಗವನ್ ನಾರಾಯಣ ತೇಹೋ ಅವನು ಕೃಷ್ಣೇರ ಭಗವಾನ್ ಕೃಷ್ಣನ ವಿಲಾಸ ಲೀಲಾ ವಿಸ್ತರಣೆ ಇದು ತತ್ವದ ವರ್ಣನೆ. ಅನುವಾದ. ಆದ್ದರಿಂದ ಬ್ರಹ್ಮನ ಅಧಿಕಾರವಾಣಿಯಂತೆ ಆಧ್ಯಾತ್ಮಿಕ ಜಗತ್ತಿನ ಅಭಿದೈವವಾದ ನಾರಾಯಣನು ಕೃಷ್ಣನ ಲೀಲಾ ವಿಸ್ತರಣೆಯಲ್ಲದೆ ಬೇರೇನೂ ಅಲ್ಲ. ಇದನ್ನು ಈಗ ನಿರ್ಣಯಾತ್ಮಕವಾಗಿ ಸಾಧಿಸಿ ತೋರಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ಆದ್ದರಿಂದ ಇಲ್ಲಿ ಬ್ರಹ್ಮನ ಅಧಿಕಾರವಾಣಿಯಂತೆ ಆಧ್ಯಾತ್ಮಿಕ ಜಗತ್ತಿನ ಆದಿದೈವವಾದ ನಾರಾಯಣ, ನಾರಾಯಣನು ಕೂಡ ಕೃಷ್ಣನ ಲೀಲಾ ವಿಸ್ತರಣೆ ಅಲ್ಲದೆ ಬೇರೆ ಯಾವುದೂ ಅಲ್ಲ, ಬೇರೇನೂ ಅಲ್ಲ. ಈಗ ಇದನ್ನು ನಿರ್ಣಯಾತ್ಮಕವಾಗಿ ಸಾಧಿಸಿ ತೋರಿಸಲಾಗಿದೆ. ಶ್ಲೋಕ 59ಕ್ಕೆ ಹೋಗೋಣ. ಈ ಶ್ಲೋಕ ತತ್ವ ಲಕ್ಷಣ ಭಾಗವತ ಸಾರ ಪರಿಭಾಷ ರೂಪಿ ಹಾರ ಸರ್ವತಾಧಿಕಾರ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕ ಲಕ್ಷಣ ಭಾಗವತ ಸಾರ ಪರಿಭಾಷಾ ರೂಪೇ ಇಯರ ಸರ್ವತ್ರಾಧಿಕಾರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಓದಿ ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕ ತತ್ವ ಲಕ್ಷಣ ಭಾಗವತ ಸಾರ ಪರಿಭಾಷಾ ರೂಪೇ ಇಹಾರ ಸರ್ವತ್ರ ಅಧಿಕಾರ. ಈ ಶ್ಲೋಕ ತತ್ವ ಲಕ್ಷಣ ಭಾಗವತ ಸಾರ ಪರಿಭಾಷಾ ರೂಪೇ ಇಹಾರ ಸರ್ವತ್ರ ಅಧಿಕಾರ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದಿ ಅರ್ಥ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕ ಪದ್ಯವು ತತ್ವವು ಲಕ್ಷಣ ಸೂಚಿಸುವ ಭಾಗವತ ಶ್ರೀಮದ್ ಭಾಗವತದ ಸಾರ ತತ್ವ ಪರಿಭಾಷಾ ಸಮಾನಾರ್ಥಕ ಪದಗಳ ರೂಪದಲ್ಲಿದ್ದರೂ ಈಹಾರ ಇದರ ಶ್ರೀಮದ್ ಭಾಗವತ ಸರ್ವತ್ರ ಎಲ್ಲೆಲ್ಲೂ
ಅಧಿಕರ ಅನ್ವಯವಾಗುವಂತೆ. ಅನುವಾದ: ಈ ಶ್ಲೋಕದಲ್ಲಿ ಶ್ಲೋಕ 30 ಸೂಚಿತವಾಗಿರುವ ತತ್ವವು ಶ್ರೀಮದ್ ಭಾಗವತದ ಸಾರ. ಈ ಸಿದ್ಧಾಂತವು ಪರ್ಯಾಯ ಶಬ್ದಗಳ ಮೂಲಕ ತಲುಪಿ ಎಲ್ಲೆಲ್ಲೂ ಅನ್ವಯವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಅಂದ್ರೆ ಈ ಶ್ಲೋಕದಲ್ಲಿ, ಅಂದ್ರೆ ಶ್ಲೋಕ 30ರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಏ ಒಡೆಯರ ಒಡೆಯನೆ, ನೀನು ಸಮಸ್ತ ಸೃಷ್ಟಿಯ ಪ್ರವಾದಿ, ವಾಸ್ತವವಾಗಿ ಎಲ್ಲರ ಪಂಚಪ್ರಾಣ ಕೂಡ ನೀನೆ. ಆದ್ದರಿಂದ ನೀನು ನನ್ನ ತಂದೆಯೇ ಆದೇ ಅಲ್ಲವೇ ನಾರಾಯಣ ಅಂತ ಹೇಳಿದ್ದಾರೆ. ಯಾರ ಧಾಮವು ನರನಿಂದ ಉದ್ಭವವಾದ ನೀರಿನಲ್ಲಿದೆಯೋ ಅವನನ್ನು ನಾರಾಯಣ ಎನ್ನುವ ಹೆಸರು ಸೂಚಿಸುತ್ತದೆ. ಆ ನಾರಾಯಣನನ್ನು ನಿನ್ನ ಸ್ವಾಂಶ ಭಾಗ, ನಿನ್ನ ಎಲ್ಲಾ ಸ್ವಾಂಶ ಭಾಗಗಳು ಕೂಡ ಪಾರಮಾರ್ಥಿಕವಾದದ್ದು, ಅವು ಪರಮ ಪರತರ ನೆಲೆಯವು ಮತ್ತು ಮಾಯೆಯ ಸೃಷ್ಟಿಯಲ್ಲ ಅಂತೇಳಿ ಆ 30ನೇ ಶ್ಲೋಕದಲ್ಲಿ ಕೂಡ ಹೇಳಿದೆ. ಹಾಗೆ ಇದು ಈ ಶ್ಲೋಕ 10ನೇ ಸ್ಕಂದದ 14ನೇ ಅಧ್ಯಾಯದ 14ನೇ ಶ್ಲೋಕ ಇದು. ಅಂದ್ರೆ ಕೃಷ್ಣ ತನ್ನ ಯೋಗ ಶಕ್ತಿಯನ್ನು ಪ್ರಯೋಗಿಸಿ ಅಲ್ಲಿ ಬ್ರಹ್ಮನನ್ನು ಪರಾಜಯಗೊಳಿಸಿದ. ಆಗ ಬ್ರಹ್ಮನು ಆಡಿದ ಪ್ರಾರ್ಥನೆ ವಾಕ್ಯಗಳು ಇವು: ಕೃಷ್ಣ ದನಗಾಯಿ ಬಾಲಕನ ಪಾತ್ರ ವಹಿಸಿದ ದೇವೋತ್ತಮ ಪರಮ ಪುರುಷನು ಹೌದೋ ಅಲ್ಲವೋ ಅಂತ ಹೇಳಿ ಪರೀಕ್ಷಿಸ್ಲಿಕ್ಕೋಸ್ಕರ ಅಲ್ಲಿ ಬ್ರಹ್ಮ ಪ್ರಯತ್ನ ಪಟ್ಟ. ಆ ಪ್ರಯತ್ನದಲ್ಲಿ ಬ್ರಹ್ಮನು ಕೃಷ್ಣನ ಜೊತೆಗಾರರಾದ ಗೋವಾಲ ಬಾಲಕರನ್ನು, ಗೋವು ಕರುಗಳನ್ನೆಲ್ಲ ಅಲ್ಲಿಂದ ಕರೆದುಕೊಂಡು ಹೋಗಿ ಅಡಗಿಸಿಟ್ಟ. ಆದ್ರೆ ಬ್ರಹ್ಮ ಪುನಃ ಗೋಮಾಲಕ್ಕೆ ಬಂದು ನೋಡಿದಾಗ ಎಲ್ಲವೂ ಇದ್ದಾಗೆ ಇತ್ತು. ಗೋವುಗಳು ಇದ್ದವು, ಕರುಗಳು ಇದ್ದವು, ಗೋವಾಲುಗರುಗಳು ಅವರು ಕೂಡ ಇದ್ರು. ಕೃಷ್ಣ ಅವೆಲ್ಲವನ್ನು ಅವರೆಲ್ಲ ಪುನಃ ಸೃಷ್ಟಿಸಿದ. ಆಗ ಬ್ರಹ್ಮನು ಅವನಿಗೆ ಕೃಷ್ಣನ ಈ ಯೋಗ ಶಕ್ತಿಯನ್ನು ಕಂಡು ಅವನು ಸೋಲೊಪ್ಪಿಕೊಂಡ. ಅಂದ್ರೆ ಅಲ್ಲಿ ಸೃಷ್ಟಿಯಲ್ಲಿದ್ದ ಒಡೆಯನೆಂದು, ಪ್ರವಾದಿ ಎಂದು ಕೃಷ್ಣನನ್ನು ಅವನು ಪ್ರಶಂಸಿಸಿದ. ಅಲ್ಲಿ ಅಷ್ಟೇ ಅಲ್ಲ, ಕೃಷ್ಣನು ಪ್ರತಿ ಜೀವಿಯ ಹೃದಯಸ್ಥನಾದ ಪರಮಾತ್ಮ ಅಂತ ಹೇಳಿ ಕೂಡ ಅಲ್ಲಿ ಹೇಳ್ತಾನೆ. ಸಕಲ ಜನಪ್ರಿಯನಾಗಿದ್ದಾನೆ ಬ್ರಹ್ಮನಿಗೆ. ಇದು ಅಲ್ಲಿ ಮನದಟ್ಟಾಗ್ತದೆ. ಆಗ ಅವನು ಆ ಭಗವಾನ್ ಕೃಷ್ಣನೇ ನಾರಾಯಣ, ಬ್ರಹ್ಮನ ತಂದೆಯವನು. ಏಕೆಂದ್ರೆ ಭಗವಾನ್ ಕೃಷ್ಣನ ಸ್ವಾಂಶ ವಿಸ್ತರಣೆಯಾದ ಗರ್ಭೋದಕಶಾಹಿ ವಿಷ್ಣು ತನ್ನನ್ನು ಆ ಗರ್ಭಸಾಗರದ ಮೇಲೆ ಸ್ಥಾಪಿಸಿಕೊಂಡಿದ್ದಾನೆ. ಆ ಬಳಿಕ ತನ್ನ ದೇಹದಿಂದ ಬ್ರಹ್ಮನನ್ನು ಸೃಷ್ಟಿಸಿದ. ಕಾರಣ ಸಮುದ್ರದಲ್ಲಿರುವ ಆ ಮಹಾವಿಷ್ಣು ಪ್ರತಿಯೊಬ್ಬರ ಹೃದಯಸ್ಥ ಪರಮಾತ್ಮನಾದ ಕ್ಷೀರೋದಕ ಸಾಯಿ ವಿಷ್ಣು, ಈ ಇಬ್ಬರು ಪರಮತತ್ವದ ಪಾರಮಾರ್ಥಿಕ ವಿಸ್ತರಣೆಗಳು ಅಂತ ಶ್ಲೋಕ 30ರಲ್ಲಿ ಹೇಳಿದೆ. ಹಾಗೆ ಇದ್ರಲ್ಲಿ ಈಗ ಈ ಶ್ಲೋಕದಲ್ಲಿ ಇದು ಕೂಡ ಮದ್ಭಾಗವತದ ಸಾರ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಈ ಸಿದ್ಧಾಂತವು ಪರ್ಯಾಯ ಶಬ್ದಗಳ ಮೂಲಕ ತಲುಪಿ ಎಲ್ಲೆಲ್ಲೂ ಕೂಡ ಇದು ಅನ್ವಯವಾಗ್ತದೆ. ಶ್ಲೋಕ 60. ಬ್ರಹ್ಮ ಆತ್ಮ ಭಗವಾನ್ ಕೃಷ್ಣೇರ ವಿಹಾರ, ಏ ಅರ್ಥ ನ ಜಾನಿ ಮೂರ್ಖ ಅರ್ಥ ಕರೆ ಆರ. ಹೇಳಿ ಮಾತಾಜಿ. ಬ್ರಹ್ಮ ಆತ್ಮ ಭಗವಾನ್ ಕೃಷ್ಣೇರ ವಿಹಾರ, ಏ ಅರ್ಥ ನ ಜಾನಿ ಮೂರ್ಖ ಅರ್ಥ ಕರೆ ಆರಾಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನೊಬ್ರು ಓದಿ. ಬ್ರಹ್ಮ ಆತ್ಮ ಭಗವಾನ್ ಕೃಷ್ಣೇರ ವಿಹಾರ, ಏ ಅರ್ಥ ನ ಜಾನಿ ಮೂರ್ಖ ಅರ್ಥ ಕರೆ ಹಾರ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ರಾಜು ಪ್ರಭುಜಿ ಓದಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಏನ್ ಓದ್ಲಿ ಮಾತಾಜಿ? ಶ್ಲೋಕ ಓದ್ಲಾ? ಹೌದು, ಶ್ಲೋಕ ಅನುವಾದ. ಶ್ಲೋಕ ಅದು ವರ್ಡ್ ಬೈ ವರ್ಡ್. ಶ್ಲೋಕ ಓದ್ಲಾ ಮಾತಾಜಿ? ಅರ್ಥ ಓದ್ಲಿ ಮಾತಾಜಿ? ಶ್ಲೋಕ ಓದಿ, ವರ್ಡ್ ಬೈ ವರ್ಡ್ ಓದಿ, ಅನುವಾದ ಓದಿ. ठीक है, ओके यस। श्लोक 60. ब्रह्म आत्मा भगवान कृष्णेर विहार, ये अर्थ न जानी मूर्ख अर्थ करे आर. ब्रह्म निराकार ब्रह्मन, आत्ಮ ಪರಮಾತ್ಮ, ಭಗವಾನ್ ದೇವೋತ್ತಮ ಪರಮ ಪುರುಷ, ಕೃಷ್ಣೇರ ಭಗವಾನ್ ಕೃಷ್ಣನ ವಿಹಾರ ಅಭಿವ್ಯಕ್ತಿಗಳು, ಈ ಅರ್ಥ ತಾತ್ಪರ್ಯವು ನ ಅಲ್ಲ, ಜಾನಿ ತಿಳಿದುಕೊಳ್ಳುವುದು, ಮೂಢರಾದ ಅರ್ಥ ತಾತ್ಪರ್ಯವನ್ನು ಕರೆ ಮಾಡುತ್ತಾರೆ, ಆರ ಅದರ ಬದಲು. ಅನುವಾದ: ಬ್ರಹ್ಮನ್ ಪರಮಾತ್ಮ ಹಾಗೂ ಭಗವಾನ್ ಈ ಮೂರು ಕೃಷ್ಣನ ಬೇರೆ ಬೇರೆ ಲಕ್ಷಣಗಳೆಂಬುದನ್ನು ತಿಳಿದುಕೊಳ್ಳದ ಮೂಢ ಪಂಡಿತರು ಇವಕ್ಕೆ ನಾನಾ ಬಗೆಯ ಅರ್ಥವನ್ನು ಕಲ್ಪಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅನುವಾದ: ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಬ್ರಹ್ಮನು
ಬ್ರಹ್ಮ, ಪರಮಾತ್ಮ ಹಾಗೂ ಭಗವಾನ್ 3 ಸಾಕ್ಷಾತ್ಕಾರಗಳಲ್ಲಿ ಹೇಳಲಾಗಿದೆ. ಈ 3 ಕೂಡ ಕೃಷ್ಣನ ಬೇರೆ ಬೇರೆ ಲಕ್ಷಣಗಳು. ಅದನ್ನು ತಿಳಿದುಕೊಳ್ಳದಂತಹ ಮೂಢ ಪಂಡಿತರು ಯಾರಿದ್ದಾರೆ, ಇವರಿಗೆ ನಾನಾ ಬಗೆಯ ಅವರು ಅರ್ಥವನ್ನು ಹೇಳಿಕೊಡ್ತಾರೆ, ಕಲ್ಪಿಸ್ತಾರೆ. ಅವರಾಗೆ ಒಂದೊಂದು ಅರ್ಥವನ್ನು ಮಾಡಿಕೊಳ್ತಾರೆ. ಶ್ಲೋಕ 61. ಅವತಾರಿ ನಾರಾಯಣ ಕೃಷ್ಣ ಅವತಾರ, ದೇಹ ಚತುರ್ಭುಜ ಭುಜ ಇಹ ಮನುಷ್ಯ ಆಕಾರ. ಓದಿ. ಅವತಾರಿ ನಾರಾಯಣ ಕೃಷ್ಣ ಅವತಾರ, ತೇನ್ಹ ಚತುರ್ಭುಜ ಇನ್ಹ ಮನುಷ್ಯ ಆಕಾರ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ ಓದಿ. ಅವತಾರಿ ನಾರಾಯಣ ಕೃಷ್ಣ ಅವತಾರ, ತೇನ್ಹ ಚತುರ್ಭುಜ ಇನ್ಹ ಮನುಷ್ಯ ಆಕಾರ. ಹರೇ ಕೃಷ್ಣ. ಈಗ ಜಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 61. ಅವತಾರೇ ನಾರಾಯಣ ಕೃಷ್ಣ ಅವತಾರ, ತೇಜಃ ಚತುರ್ಭುಜ ಯಜಃ ಮನುಷ್ಯ ಆಕಾರ. ಹರೇ ಕೃಷ್ಣ. ಅವತಾರಿ, ಅವತಾರಗಳ ಮೂಲ. ನಾರಾಯಣ, ಪ್ರಭು ನಾರಾಯಣನು. ಕೃಷ್ಣ, ಪ್ರಭು ಕೃಷ್ಣನು. ಅವತಾರ, ಅವತಾರ. ತೇಜಃ, ಆ. ಚತುರ್ಭುಜ, 4 ಬಾಹುಗಳನ್ನು. ಯಜಃ, ಈ. ಮನುಷ್ಯ, ಮನುಷ್ಯನ ಹಾಗೆ. ಆಕಾರ, ರೂಪ ಪಡೆದಿರುವನು. ಅನುವಾದ ಶ್ರೀಲ ಪ್ರಭುಪಾದ ಕಿ ಜೈ. ನಾರಾಯಣನಿಗೆ 4 ಬಾಹುಗಳಿವೆ, ಕೃಷ್ಣನಿಗೆ 2 ಬಾಹುಗಳಿದ್ದು ಮನುಷ್ಯನಂತೆ, ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮನುಷ್ಯನಂತೆ ಕಾಣುತ್ತಾನೆ. ಆದ್ದರಿಂದ ನಾರಾಯಣನು ಆದಿದೈವ ಹಾಗೂ ಕೃಷ್ಣನೇನಿದ್ದರೂ ಅವನ ಅವತಾರವೆಂದು ಅವರು ಹೇಳುತ್ತಾರೆ. ಭಾವಾರ್ಥ ಶ್ರೀಲ ಪ್ರಭುಪಾದ ಕಿ ಜೈ. ಕೆಲವು ವಿದ್ವಾಂಸರು ಹೀಗೆ ವಾದಿಸುತ್ತಾರೆ. ನಾರಾಯಣನಿಗೆ 4 ಕೈಗಳಿದ್ದು ಕೃಷ್ಣನಿಗೆ 2 ಇವೆಯಾದ್ದರಿಂದ ನಾರಾಯಣನೇ ಮೂಲ ಆದಿ ದೇವೋತ್ತಮ ಪರಮ ಪುರುಷ ಹಾಗೂ ಶ್ರೀಕೃಷ್ಣನು ನಾರಾಯಣನ ಅವತಾರ. ಇಂತಹ ದಡ್ಡ ಪಂಡಿತರು ಪರಾತ್ಪರ ವಸ್ತುವಿನ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ನಾರಾಯಣನಿಗೆ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ನಾರಾಯಣನಿಗೆ 4 ಬಾಹುಗಳು ಇವೆ, ಕೃಷ್ಣನಿಗೆ 2 ಬಾಹುಗಳು. ಅವನು 2 ಬಾಹುಗಳಿದ್ದು ಮನುಷ್ಯರಾಗಿ ಇರ್ತಾನೆ. ಆದ್ದರಿಂದ ನಾರಾಯಣನು ಆದಿದೈವ, ಆಗ ಕೃಷ್ಣ ಏನಿದ್ರು ಅವನು ಅವನ ಅವತಾರ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಭಾವಾರ್ಥದಲ್ಲಿ ಕೆಲವು ವಿದ್ವಾಂಸರು ಇದನ್ನು ವಾದ ಮಾಡ್ತಾರೆ. ನಾರಾಯಣನಿಗೆ 4 ಕೈಗಳಿದ್ದು ಕೃಷ್ಣನಿಗೆ 2 ಕೈಗಳು ಇದೆ. ನಾರಾಯಣನೇ ಮೂಲ ದೇವೋತ್ತಮ ಪರಮ ಪುರುಷ ಹಾಗೂ ಶ್ರೀಕೃಷ್ಣನು ನಾರಾಯಣನ ಅವತಾರ ಅಂತ ಹೇಳಿ ಈ ದಡ್ಡ ಪಂಡಿತರು ಇತರ ಪರಾತ್ಪರ ವಸ್ತುವಿನ ಲಕ್ಷಣಗಳನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈಗ ನಿಮ್ಗೆ ಇದ್ರಲ್ಲಿ ಏನ್ ಅರ್ಥ ಆಯ್ತು? ನಾರಾಯಣ ಮೂಲನ ಅಲ್ಲ ಕೃಷ್ಣನೇ ಮೂಲನ? ಕೃಷ್ಣ ಮೂಲ. ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 62. ಈ ಮಾತಿ ನಾನಾ ರೂಪ ಕರೆ ಪೂರ್ವ ಪಕ್ಷ, ತಾಹರೆ ನಿರ್ಜಿತಿ ಭಾಗವತ ಪದ್ಯ ದಕ್ಷ. ಓದಿ, ಇಬ್ಬರು ಓದಿ ಶ್ಲೋಕ. ಈ ಮಾತೆ ನಾನಾ ರೂಪ ಕರೆ ಪೂರ್ವ ಪಕ್ಷ, ತಾಹಾರೆ ನಿರ್ಜಿತೆ ಭಾಗವತ ಪದ್ಯ ದಕ್ಷ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ಬರು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 62. ಏ ಮತೆ ನಾನಾ ರೂಪ ಕರೆ ಪೂರ್ವ ಪಕ್ಷ, ತಾಹಾರೆ ನಿರ್ಜಿತೆ ಭಾಗವತ ಪದ್ಯ ದಕ್ಷ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಅರ್ಕೋಡಿಕಲ್ ಓದಿ. ಅರ್ಥ ಭಾವಾರ್ಥ. ಭಾವಾರ್ಥ ಇಲ್ಲ, ಅನುವಾದವೇ. ಮತ್ತೆ ಹೀಗೆ ಶ್ಲೋಕ ಓದಿ ಮಾತಾಜಿ. ಶ್ಲೋಕ ಓದಿ, ಭಾವಾರ್ಥ ಅನುವಾದ ಓದಿ. ಮತೆ ನಾನಾ ರೂಪ ಕರೆ ಪೂರ್ವ ಪಕ್ಷ, ತಾಹಾರೆ ನಿಶ್ಚಿತೆ ಭಾಗವತ ಪದ್ಯ ದಕ್ಷ. ಏಹಿ ಮತೆ ಹೀಗೆ, ನಾನಾ ಬಹುಬಗೆಯ ರೂಪಗಳನ್ನು ಕರೆ ಪಡೆಯುತ್ತದೆ. ಪೂರ್ವಪಕ್ಷ ಪ್ರತಿವಾದವು ತಾಹಾರೆ ಅವುಗಳನ್ನು ಅರ್ಜಿತೆ ಹಿಮ್ಮೆಟ್ಟಿಸುತ್ತದೆ. ಭಾಗವತ ಶ್ರೀಮದ್ ಭಾಗವತದ ಪದ್ಯ ಶ್ಲೋಕಗಳು ದಕ್ಷ ಬಹುಕುಶಲತೆಯಿಂದ. ಅನುವಾದ
ಹೀಗೆ ಅವರ ವಾದ ಪ್ರಕರಣವು ಬಹು ಬಗೆಯಲ್ಲಿ ನಡೆಯುತ್ತದೆ. ಆದರೆ ಶ್ರೀಮದ್ ಭಾಗವತದ ಪದ್ಯಗಳು ಆ ವಾದಗಳನ್ನೆಲ್ಲ ಬಹು ಕುಶಲತೆಯಿಂದ ಅಲ್ಲಗಳೆಯುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ? ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಅವರ ವಾದ ಪ್ರಕರಣವು ಬಹು ಬಗೆಯಲ್ಲಿ ನಡೀತದೆ. ವಾದ ಪ್ರಕರಣ ಅಂತ ಹೇಳಿದ್ರೆ ಇದೆ, 4 ಕೈ 2 ಕೈ, 4 ಕೈದು ನಾರಾಯಣ, 2 ಕೈದು ಕೃಷ್ಣ. ಅದರಿಂದ ನಾರಾಯಣ ಫಸ್ಟ್, ಕೃಷ್ಣ ಎರಡನೇದು ಅಂತೇಳಿ ವಾದ. ಇನ್ನು ನಮ್ಮ ಭಾಗವತದಲ್ಲಿ ಏನು ಹೇಳಿದ್ದಾರೆ, ಕೃಷ್ಣನೇ ಫಸ್ಟ್ ಅಂತ. ಕೃಷ್ಣನೇ ಎಲ್ಲದರ ಪರಮಾತ್ಮ, ಭಗವಂತ, ದೇವೋತ್ತಮ ಪರಮ ಪುರುಷ ಅಂತೇಳಿ ಹೇಳ್ತದೆ. ಈ ವಾದಗಳನ್ನೆಲ್ಲ ಈ ಶ್ರೀಮದ್ ಭಾಗವತ ಅದು ತುಂಬಾ ಕುಶಲತೆಯಿಂದ ಅಲ್ಲಗಳೆಯುತ್ತದೆ. ಶ್ಲೋಕ 63. ಹರಿಣಿ ಮಾತಾಜಿ ಓದ್ತೀರಾ? ಬಂದದಷ್ಟೇಯಾ? ಓಕೆ. ವದಂತಿ ತತ್ವವಿದಸ್ತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಸಬ್ಜತೆ. ಓದಿ ಮತ್ತೆ. ವದಂತಿ ತತ್ವವಿದಃ ತತ್ವಂ ಯಜ್ಞಜ್ಞಾನ ಅದ್ವಯಂ ಬ್ರಹ್ಮಾತ್ಮ ಇತಿ ಪರಮಾತ್ಮ ಇತಿ ಭಗವಾನ್ ಇತಿ ಶಬ್ದತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 63. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಯಾರಿಗೆ ಕೊಡುವುದೀಗ? ಗೀತಾರ್ ಕೊಡಿಕಲ್ಲ ಆಯ್ತಲ್ಲ. ಗಾಯತ್ರಿ ಯಾರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವದಂತಿ ತತ್ವ ವಿದಸ್ತತ್ವಂ ಯಜ್ಞಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಗಂಟ್ಲಿದಾಗ್ಬಿಟ್ಟಿದೆ. ಏನು ನಿಮ್ಮ ವಾಯ್ಸ್ ಇವತ್ತು ಕೇಳುದಿಲ್ಲ, ನೆಗಡಿ ಆಗ್ಬಿಟ್ಟಿದೆ ಅದಕ್ಕೆ. ವದಂತಿ ಜನ ಹೇಳುತ್ತಾರೆ, ತತ್ವವಿದಃ ತತ್ವವೇತ್ತರು, ತತ್ವಂ ಪರಮ ಸತ್ಯ ಯತ್ ಯಾವುದು, ಜ್ಞಾನಂ ತಿಳಿವು, ಅದ್ವಯಂ ದ್ವಂದ್ವವಿಲ್ಲದ್ದು, ಬ್ರಹ್ಮ ಬ್ರಹ್ಮನ್ ಇತಿ ಹೀಗೆ, ಪರಮಾತ್ಮ ಪರಮಾತ್ಮ ಇತಿ ಹೀಗೆ, ಭಗವಾನ್ ಭಗವಾನ್ ಇತಿ ಹೀಗೆ ಶಬ್ದತೆ ಎನ್ನುತ್ತಾರೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಮ ಸತ್ಯವನ್ನು ಬಲ್ಲ ಅತೀಂದ್ರಿಯವಾದಿಗಳು ಹೀಗೆನ್ನುತ್ತಾರೆ, ಅದು ದ್ವಂದ್ವರಹಿತ ಜ್ಞಾನ, ಅದನ್ನು ನಿರಾಕಾರ ಬ್ರಹ್ಮನ್, ಸ್ಥಾನಿಕ ಪರಮಾತ್ಮ ಹಾಗೂ ದೇವೋತ್ತಮ ಪುರುಷ ಎಂದು ಕರೆಯುತ್ತಾರೆ. ಭಾವಾರ್ಥ. ಪ್ರಸ್ತುತ ಶ್ಲೋಕವು ಶ್ರೀಮದ್ ಭಾಗವತದ್ದು 1.2.11. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಭಾವಾರ್ಥ ಅಷ್ಟೇನೇ ಇರೋದು? ಅಷ್ಟೇ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಅನುವಾದ. ಇಲ್ಲಿ ಪರಮ ಸತ್ಯವನ್ನು ಎಲ್ಲಾ ಅತೀಂದ್ರಿಯವಾದಿಗಳು ಹೇಗೆ ಹೇಳ್ತಾರೆ, ಇದು ದ್ವಂದ್ವರಹಿತವಾದ ಜ್ಞಾನ, ಅದನ್ನು ನಿರಾಕಾರ ಬ್ರಹ್ಮನ್, ಸ್ಥಾನಿಕ ಪರಮಾತ್ಮ ಹಾಗೂ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ಶ್ಲೋಕ ಶ್ರೀಮದ್ ಸ್ಕಂದ 1 ಅಧ್ಯಾಯ 2 ಶ್ಲೋಕ 11. ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ, ಪರಸ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಆ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ ಮತ್ತೆ ಪರಮಾತ್ಮ ಇನ್ನು ಭಗವಾನ್ ಅಂತೇಳಿ ಕರೀತಾರೆ. ಅಂದ್ರೆ ಈ ಪರಸ್ಪರ ಸತ್ಯವೇ ಕರ್ತೃ ಕರ್ಮ ಎರಡು ಕೂಡ ಆಗಿದೆ. ಅಂದ್ರೆ ಇಲ್ಲಿ ಗುಣಾತ್ಮಕ ಭೇದ ಇಲ್ಲ. ಆದ್ದರಿಂದ ಇಲ್ಲಿ ನಿರ್ಗುಣ ಬ್ರಹ್ಮ, ಪರಮಾತ್ಮ, ಭಗವಂತ ಈ ಎಲ್ಲವೂ ಗುಣಾತ್ಮಕವಾಗಿ ಒಂದೇ, ಬೇರೆ ಅಲ್ಲ. ಇದನ್ನು ಉಪನಿಷತ್ ಆ ಪಂಥದವರು ಮತ್ತೆ ಆ ಉಪನಿಷತ್ ಪಂಥದವರು ನಿರಾಕಾರ ಬ್ರಹ್ಮ ಎಂದು, ಹಿರಣ್ಯ ಗರ್ಭರು ಯೋಗಿ ಅಥವಾ ಯೋಗಿಗಳು ಅವರು ಅಂತರ್ಯಾಮಿ ಅಂತ ಹೇಳಿ ಅಂತರ್ಯಾಮಿ ಪರಮಾತ್ಮನೆಂದು, ಇಲ್ಲಿ ಭಕ್ತಿ ಪಂಥದವರು
ಭಗವಂತನೆಂದು ಸಾಕ್ಷಾತ್ಕರಿಸಿಕೊಳ್ತಾರೆ. ಆಗ ಸಹ ನಮ್ಗೆ ಇದು ಬಂದಿದೆ ಅಲ್ಲವಾ? ಹಿರಣ್ಯ ಗರ್ಭ, ಇನ್ನು ವಿರಾಟ್, ಕಾರಣ, ಈ ಮೂರು ಇದು ಬಂದಿದೆ. ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಿರಣ್ಯ ಗರ್ಭರು ಯೋಗಿಗಳು. ಇದರ ಮೊದಲು ಈ ನಿರಾಕಾರ ಬ್ರಹ್ಮನು ಉಪನಿಷತ್ ಪಂಥದವರು. ಮತ್ತೆ ಪರಮಾತ್ಮನೆಂದ್ರೆ ಈ ಯೋಗಿಗಳು ಹಿರಣ್ಯ ಗರ್ಭರು ಅಥವಾ ಯೋಗಿಗಳು, ಅವರು ಅಂತರ್ಯಾಮಿ ಪರಮಾತ್ಮ. ಭಕ್ತಿ ಪಂಥದವರು ಅವರು ಭಗವಂತನೆಂದು ಅಲ್ಲಿ ಸಾಕ್ಷಾತ್ಕರಿಸಿಕೊಳ್ತಾರೆ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಇಲ್ಲಿ ಹೇಳುವುದೇನೆಂದ್ರೆ, ಭಗವಂತ ಅಥವಾ ದೇವೋತ್ತಮ ಪರಮ ಪುರುಷ ಅವರು ಪರಸ್ಪರ ಆ ಸತ್ಯದ ಅಂತಿಮ ಸಿದ್ಧಾಂತ. ಪರಮಾತ್ಮ ಎಂಬುದು ದೇವೋತ್ತಮ ಪರಮ ಪುರುಷ, ಅವನ ಆಂಶಿಕ ಪ್ರಾತಿನಿಧ್ಯ. ನಿರಾಕಾರ ಬ್ರಹ್ಮ ಮತ್ತು ಅವನು ಪರಮ ಪುರುಷನ ತೇಜ ಪುಂಜ, ಅಂದ್ರೆ ಸೂರ್ಯ ದೇವನಿಗೆ ಇರುವಂತಹ ಕಿರಣಗಳಿಗೆ ಹೋಲಿಸರ. ಈ ಎರಡೂ ಪಂಥಗಳ ಅಲ್ಪಜ್ಞರಾದ ಶಿಷ್ಯರು ಕೆಲವೊಮ್ಮೆ ಅವರು ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಬೆಂಬಲಿಸಿ ವಾದ ಮಾಡ್ತಾರೆ. ಆದ್ರೆ ಪರಸ್ಪರ ಸತ್ಯ ಅದು ಪರಿಪೂರ್ಣವಾದ ದೃಷ್ಟಾರ. ಮೇಲಿನ ಮೂರು ಸ್ವರೂಪಗಳು ಕೂಡ ವಿವಿಧ ಕೋನಗಳಿಂದ ಕಂಡ ಒಂದೇ ಪರಸ್ಪರ ಸತ್ಯದ ವಿವಿಧ ಯಥಾದೃಷ್ಟ ನೋಟ ಎಂದು ಅದನ್ನು ನಾವು ಸರಿಯಾಗಿ ಅವರು ತಿಳಿದಿದ್ದಾರೆ. ಅಂದ್ರೆ ಅಲ್ಲಿ ಬ್ರಹ್ಮನ್ ಆಗ್ಲಿ, ಪರಮಾತ್ಮ ಆಗ್ಲಿ, ಭಗವಂತ ಆಗ್ಲಿ, ಈ ಮೂರು ಸ್ವರೂಪಗಳು ಕೂಡ ಒಂದೇ ಮೂಲ. ಇಲ್ಲಿ ಪರಮ ಸತ್ಯ ಸ್ವಯಂಪೂರ್ಣ, ಜ್ಞಾನಮಯ ಮತ್ತು ಸಾಪೇಕ್ಷದಿಂದ ಉಂಟಾದ ಭ್ರಮೆಯಿಂದ ಅದು ಮುಕ್ತವಾಗಿದೆ. ಅಂದ್ರೆ ಇಲ್ಲಿ ತಿಳಿಯುವವನು ತಿಳಿಬೇಕಾದ ವಸ್ತು ಅದು ಬೇರೆ. ಪರಸ್ಪರ ಸತ್ಯದ ವಿಷಯದಲ್ಲಿ ಜೇಯ ಅಂದ್ರೆ ತಿಳಿಯುವವನು ತಿಳಿಯಬೇಕಾದ ವಸ್ತು ಅದು ಎರಡೂ ಕೂಡ ಒಂದೇ ಆಗಿದೆ. ಅಂದ್ರೆ ಈ ಜಗತ್ತಿನಲ್ಲಿ ಜಾತೃ ಅಂದ್ರೆ ತಿಳಿಯುವವನು, ಅವನು ಚೈತನ್ಯ ಶಕ್ತಿ ಮತ್ತು ಪರಾಶಕ್ತಿ. ಹಾಗೆ ಜೇಯ ಅಂತ ಹೇಳಿದ್ರೆ ತಿಳಿಯಬೇಕಾದ ವಸ್ತು, ಅದು ಜಡವಸ್ತು ಮತ್ತು ಅಪಾರ ಶಕ್ತಿಯಾಗಿದೆ. ಹಾಗೆ ಅದರಿಂದಲೇ ಅಲ್ಲಿ ಶಕ್ತಿಯ ತಾರತಮ್ಯಗಳ ದ್ವಂದ್ವ. ಪರಸ್ಪರ ಸಾಮ್ರಾಜ್ಯದಲ್ಲಾದ್ರೂ ಜೇಯಗಳು ಎರಡು ಒಂದೇ ಪರಶಕ್ತಿಯಾಗಿದೆ. ಪರಾಶಕ್ತಿ ಸಂಪನ್ನಲ್ಲಿ 3 ಬಗೆಯ ಶಕ್ತಿಗಳು ಕೂಡ ಇವೆ. ಅಲ್ಲಿ ಶಕ್ತಿ ಸಂಪನ್ನನಿಗೂ ಶಕ್ತಿಗೂ ಯಾವುದೇ ಅಂತರವಿಲ್ಲ. ಶಕ್ತಿಯ ಗುಣಗಳಲ್ಲಿ ಮಾತ್ರ ಅಂತರ ಇದೆ. ಪರಸ್ಪರ ಸಾಮ್ರಾಜ್ಯ ಮತ್ತು ಜೀವಿಗಳು ಒಂದೇ ಪರಶಕ್ತಿಗೆ ಸೇರಿದ್ದೇವೆ. ಆದರೆ ಐಹಿಕ ಜಗತ್ತು ಮಾತ್ರ ಇದು ಅಪಾರ ಶಕ್ತಿ. ಜೀವಿಯು ಅಪಾರ ಶಕ್ತಿಯ ಸಂಪರ್ಕದಿಂದಾಗಿ ತಾನೂ ಅಪಾರ ಶಕ್ತಿಗೆ ಸೇರಿದವನು ಎಂಬ ಭ್ರಮೆಯಲ್ಲಿ ಇರ್ತಾನೆ. ಆದ್ದರಿಂದ ಅವನಿಗೆ ಈ ಐಹಿಕ ಜಗತ್ತಿನ ಜೊತೆಗೆ ಸಂಬಂಧದ ಪ್ರಜ್ಞೆ ಉಂಟಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜೇಯಗಳ ಮಧ್ಯೆ ಅಂತಹ ಭೇದ ಪ್ರಜ್ಞೆಯೇ ಇಲ್ಲ. ಆದ್ದರಿಂದ ಅಲ್ಲಿ ಎಲ್ಲವೂ ಕೂಡ ಒಂದೇ ಆಗಿದೆ. ಇದು ಈ ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಇದೆ. ಶ್ಲೋಕ ಟೈಮ್ ಆಯ್ತಾ? ಶ್ಲೋಕ 64. ಸುನಬಾಯಿ ಈ ಶ್ಲೋಕಾಕಾರ ವಿಚಾರ ಏಕ ಮುಖ್ಯ ತತ್ವಾತೀನ ತಾಹಾರ ಪ್ರಚಾರ. ಹೇಳಿ. ಶೂನಬಾಯಿ ಈ ಶ್ಲೋಕಾಕಾರ ವಿಚಾರ ಏಕ ಮುಖ್ಯ ತತ್ವತೀನ ತಾಹಾರ ಪ್ರಚಾರ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 64. ಶೂನ್ಯಭಾಯಿನ ಈ ಶ್ಲೋಕ ಇಕಾರ ವಿಚಾರ ಏಕ ಮುಖ್ಯ ತತ್ವತಿನ ತಾಹಾರ ಪ್ರಚಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶೂನಾಬಾಯಿ ಈ ಶ್ಲೋಕಕಾರ ವಿಚಾರ ಏಕ ಮುಖ್ಯ ತತ್ವತಿನ ತಾಹಾರ ಪ್ರಚಾರ. ಮಾಡಿ ಆಲಿಸಿ ಬಾಯಿ ಸೋದರರೇ, ಈ ಶ್ಲೋಕ ಪದ್ಯದ ಕರಹ ದಯವಿಟ್ಟು ಕೊಡಿ. ವಿಚಾರ ಮನಸ್ಸು ಏಕ ಒಂದು ಮುಖ್ಯ ಪ್ರಧಾನ ಆಹಾರ ಅದರ ಪ್ರಚಾರ ಮುಖಗಳನ್ನು ಅನುವಾದ ಶ್ರೀಲಪ್ರಭಾದರಿ ದೇವಾಗಿ. ಪ್ರಿಯ ಸೋದರರೇ, ಈ ಶ್ಲೋಕಕ್ಕೆ ನಾನು ನೀಡುವ ವ್ಯಾಖ್ಯಾನವನ್ನು ದಯಮಾಡಿ ಆಲಿಸಿ. ಹಾಗೆ ಅದರ ಅರ್ಥವನ್ನು
ಪರಿಶೀಲಿಸಿ ನೋಡಿ. ಒಂದು ಮೂಲ ತತ್ವವು ಅವನ 3 ಬೇರೆ ಬೇರೆ ಲಕ್ಷಣಗಳಿಂದ ಪ್ರಖ್ಯಾತನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ, ಧನ್ಯವಾದಗಳು. ಇಲ್ಲಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಪ್ರಿಯ ಸೋದರರೇ, ಈ ವ್ಯಾಖ್ಯಾನ ದಯಮಾಡಿ ತಿಳಿದುಕೊಳ್ಳಿ, ಕೇಳಿ, ಅದರ ಅರ್ಥವನ್ನು ಪರಿಶೀಲಿಸಿ ನೋಡಿ. ಒಂದು ಮೂಲ ತತ್ವವು ಅವನ ಮೂರು ಬೇರೆ ಬೇರೆ ಲಕ್ಷಣಗಳಿಂದ ಅದು ಪ್ರಖ್ಯಾತನಾಗಿದ್ದಾನೆ ಭಗವಂತ. ನೋಡೋಣ ಏನಂತೇಳಿ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡೋಣ. ಅದ್ವಯ ಜ್ಞಾನ ತತ್ವ ವಸ್ತು ಕೃಷ್ಣೇರ ಸ್ವರೂಪ ಬ್ರಹ್ಮ ಆತ್ಮ ಭಗವನ್ ತೀನ ತಹರ ರೂಪ ಚಾನ್ಯರ ರೂಪ. ಅದ್ವಯ ಜ್ಞಾನ ತತ್ವ ವಸ್ತು ಕೃಷ್ಣೇರ ಸ್ವರೂಪ ಬ್ರಹ್ಮ ಆತ್ಮ ಭಗವಾನ್ ತೀನ್ ತಾನರ ರೂಪ. ಹರೇ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 65. ಅದ್ವಯ ಜ್ಞಾನ ತತ್ವ ವಸ್ತು ಕೃಷ್ಣೇರ ಸ್ವರೂಪ ಬ್ರಹ್ಮ ಆತ್ಮ ಭಗವಾನ್ ತೇನ ತಾನರ ರೂಪ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ವರದ ಹೆಗ್ಡೆ ಮಾತಾಜಿ ಓದಿ. ವರದ ಹೆಗ್ಡೆ ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಓದಿ. ಪ್ರಣಾಮಗಳು ಮಾತಾಜಿ. ಶಿಲಪ್ರಪಾದಂದ್ರೆ ಅದು ಶ್ಲೋಕ ಓದ್ಬೇಕಲ್ಲ ಮಾತಾಜಿ? ಹರೇ ಕೃಷ್ಣ. ಹೌದು. ಅದ್ವಯ ಜ್ಞಾನ ತತ್ವ ವಸ್ತು ಕೃಷ್ಣೇರ ಸ್ವರೂಪ ಬ್ರಹ್ಮ ಆತ್ಮ ಭಗವಾನ್ ತೀನ ತಾರ ರೂಪ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅದು ಓದಿ ಮಾತಾಜಿ. ಕನಲ್ಲಿ ಬ್ರಹ್ಮ ಅರ್ಥ ಮತ್ತೆ ಅರ್ಥ ಮತ್ತೆ ಅನುವಾದ ಓದ್ಬೇಕಾ ಮಾತಾಜಿ? ಧನ್ಯವಾದ. ಭಾವಾರ್ಥ ಸಹ. ಅದ್ವಯ ಜ್ಞಾನ ದ್ವಂದ್ವರಹಿತ ಜ್ಞಾನ ತತ್ವ ವಸ್ತು ಪರಮ ಸತ್ಯ ಕೃಷ್ಣೇರ ಭಗವಾನ್ ಕೃಷ್ಣನ ಸ್ವರೂಪ ತನ್ನ ಸ್ವಭಾವ ಬ್ರಹ್ಮ ಬ್ರಹ್ಮನ್ ಆತ್ಮ ಪರಮಾತ್ಮ ಭಗವಾನ್ ದೇವೋತ್ತಮ ಪರಮ ಪುರುಷ ತೀನ 3 ತಾಂಗರ ಅಂದ್ರೆ ಅವನ ರೂಪ ಮತ್ತೆ ರೂಪಾಕೃತಿಗಳು. ಅನುವಾದ ಶಿಲಾಪ್ರಭುಪಾದರಿಂದ ಶಿಲಾಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಕೃಷ್ಣನು ಸ್ವಯಂ ಒಂದು ಅದ್ವಯ, ಎರಡರಲ್ಲದ ಪರಮ ಸತ್ಯ. ಅವನೇ ಕಟ್ಟಕಡೆಯ ವಾಸ್ತವತೆ. ಅವನು ತನ್ನನ್ನು ಬ್ರಹ್ಮನ್ ಪರಮಾತ್ಮ ಮತ್ತೆ ಹಾಗೂ ಭಗವಾನ್ ಎನ್ನುವ 3 ಮುಖಗಳಲ್ಲಿ ಪ್ರಕಟಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಭಾವಾರ್ಥ ಓದಿ ಮಾತಾಜಿ. ಮೇಲ್ಮಡಿ ಮಾತಾಜಿಗಳು. ಭಾವಾರ್ಥ. ಮೇಲೆ ಉಲ್ಲೇಖಿಸಲಾಗಿರುವ ಶ್ಲೋಕವು ಶ್ರೀಮದ್ ಭಾಗವತದ್ದು 1ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಬರುವ ಭಗವಾನ್ ಎನ್ನುವ ಪ್ರಧಾನ ಶಬ್ದವು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತದೆ. ಬ್ರಹ್ಮನ್ ಹಾಗೂ ಪರಮಾತ್ಮ ಎನ್ನುವ ಶಬ್ದಗಳು ಪರಾತ್ಪರ ಪುರುಷ ಎನ್ನುವ ಪದದ ಜೊತೆಗೆ ಬರುವ ಸಹವರ್ತಿಗಳು. ಒಂದು ಸರ್ಕಾರ ಹಾಗೂ ಅದರ ಮಂತ್ರಿಗಳು ಆ ದೇಶದ ಪರಮೋನ್ನತ ಪ್ರಜೆಯಾದ ರಾಷ್ಟ್ರಾಧ್ಯಕ್ಷನ ಕೈ ಕೆಳಗಿನವರು ಅಥವಾ ಅನುವರ್ತಿಗಳು. ಹೇಗೋ ಇದು ಹಾಗೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪ್ರಧಾನ ತತ್ವವು 3 ಬೇರೆ ಬೇರೆ ಘಟ್ಟಗಳಾಗಿ ಪ್ರದರ್ಶನಕ್ಕೆ ಬರುತ್ತವೆ. ಪರಮ ಸತ್ಯ ದೇವೋತ್ತಮ ಪುರುಷ ಶ್ರೀಕೃಷ್ಣನು ಭಗವಾನ್ ಬ್ರಹ್ಮನ್ ಹಾಗೂ ಪರಮಾತ್ಮ ಎಂದು ಕೂಡ ಜನರು ತಿಳುವಳಿಕೆಯಲ್ಲಿರುವವನು. ಈ ಎಲ್ಲ ಲಕ್ಷಣಗಳು ಸಮಾನದವೇ. ಹರೇ ಕೃಷ್ಣ ಮಾತಾಜಿ. ಸಮಾನದವೇ ಆಗಿ. ಇಲ್ಲಿ ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅಲ್ಲಿ ಭಗವಾನ್ ಕೃಷ್ಣನು ಸ್ವಯಂ ಒಂದು ಅದ್ವಯ ಅಂದ್ರೆ ಎರಡಲ್ಲದ ಪರಮ ಸತ್ಯ. ಅವನೇ ಕಟ್ಟಕಡೆಯ ವಾಸ್ತವತೆ. ಅವನು ತನ್ನನ್ನು ಬ್ರಹ್ಮ ಪರಮಾತ್ಮ ಮತ್ತೆ ಭಗವಾನ್ ಈ 3 ಮುಖಗಳಲ್ಲಿ ಭಗವಂತ ಅಲ್ಲಿ ಪ್ರಕಟಿಸಿಕೊಳ್ತಾನೆ. ಭಾವಾರ್ಥ. ಉಲ್ಲೇಖಿಸಲಾಗಿರುವ ಈ ಶ್ಲೋಕವು ಶ್ರೀಮದ್ ಭಾಗವತದ್ದು 1ನೇ ಸ್ಕಂದ 2:11. ಈಗ ನಾನು ಓದಿ ಹೇಳಿದೆ ಅದೇ. ಇದರಲ್ಲಿ ಬರುವ ಭಗವಾನ್ ಎನ್ನುವ ಪ್ರಧಾನ ಅದು ಶಬ್ದವು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತದೆ. ಭಗವಾನ್ ಅಂತ ಹೇಳಿದೆ. ಬ್ರಹ್ಮನ್ ಹಾಗೂ ಪರಮಾತ್ಮ ಎನ್ನುವ ಶಬ್ದಗಳು ಅದು ಪರಾತ್ಪರ ಪುರುಷ ಎನ್ನುವ ಪದದ ಜೊತೆ ಬರುವ ಸಹವರ್ತಿಗಳು. ಒಂದು ಸರ್ಕಾರ ಹಾಗೂ ಅದರ ಮಂತ್ರಿಗಳು ಆ ದೇಶದ ಪರಮೋನ್ನತ ಪ್ರಜೆಯಾದ ರಾಷ್ಟ್ರ ಅಧ್ಯಕ್ಷನ ಕೈ ಕೆಳಗಿನವರು. ಹಾಗೆ ಅನುವರ್ತಿಗಳು ಅಥವಾ ಅನುವರ್ತಿಗಳು ಅಂತ ಹೇಗೋ ಇದ್ದ ಹಾಗೆ ಇದು ಕೂಡ ಹಾಗೆ. ಈ ಪರಮಾತ್ಮ ಭಗವಾನ್ ಒಂದು ಸರ್ಕಾರ ಹಾಗೂ ಅದರ ಮಂತ್ರಿಗಳು ಹೇಗಿರ್ತಾರೆ ಹಾಗೆ. ಸರ್ಕಾರ ಯಾವುದು? ಭಗವಂತ.
ಪರಮಾತ್ಮ ಮತ್ತೆ ಬ್ರಹ್ಮನ್ ಈ ರೀತಿ ಅಂತೇಳಿ ಮಂತ್ರಗಳಿದ್ದ ಹಾಗೆ ಆ ದೇಶದ ಪರಮೋನ್ನತ ಪ್ರಜೆಯಾದ ರಾಷ್ಟ್ರಾಧ್ಯಕ್ಷನ ಕೈ ಕೆಳಗಿನವರು ಇವರು ಅಥವಾ ಅನುವರ್ತಿಗಳು ಹೇಗೋ ಹಾಗೆ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಪ್ರಧಾನ ತತ್ವವು ಮೂರು ಬೇರೆ ಬೇರೆ ಘಟ್ಟಗಳಾಗಿ ಪ್ರದರ್ಶನಕ್ಕೆ ಬರ್ತದೆ. ಪರಮ ಸತ್ಯ, ದೇವೋತ್ತಮ, ಪರಮ ಪುರುಷ ಶ್ರೀಕೃಷ್ಣ ಭಗವಾನ್, ಬ್ರಹ್ಮನ್ ಹಾಗೂ ಪರಮಾತ್ಮ ಎಂದು ಕೂಡ ಜನರ ತಿಳುವಳಿಕೆಯಲ್ಲಿ ಇರುವವರು ಈ ಎಲ್ಲಾ ಲಕ್ಷಣಗಳು ಸಮನಾದವೇ ಆಗಿದೆ. ಮೂರು ಲಕ್ಷಣಗಳು ಕೂಡ ಒಂದೇ, ಬ್ರಹ್ಮನ್ ಮತ್ತೆ ಪರಮಾತ್ಮ, ಭಗವಂತ ಅಂತೇಳಿ ಯಾರು ತಿಳಿತಾರೆ? ಭಗವಾನ್. ಎಲ್ಲ ಹೃದಯಗಳಿರುವ ಪರಮಾತ್ಮ ಭಗವಾನ್ ಆತ್ಮ, ಭಗವಾನ್ ದೇವೋತ್ತಮ ಪರಮಪುರುಷ. ಎಸ್, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನನ್ನು ಭಗವಾನ್, ಬ್ರಹ್ಮನ್ ಹಾಗೂ ಪರಮಾತ್ಮ ಎಂದು ಕೂಡ ಜನರ ತಿಳುವಳಿಕೆಯಲ್ಲಿ ಇರುವವನು ಈ ಎಲ್ಲಾ ಲಕ್ಷಣಗಳ ಈ ಮೂರು ಇದನ್ನು ಕೂಡ ನಾವು ಹೇಳ್ತೇವೆ. ಆ ಮೂರು ಕೂಡ ಅದರಲ್ಲಿ ತಿಳುವಳಿಕೆ ಇರುವವರು ಎಲ್ಲರೂ ಮೂರು ಕೂಡ ಸಮಾನವೇ ಅಂತೇಳಿ ಇಲ್ಲಿ ಹೇಳಿ, ಸಮಾನವಾದವೇ ಅಂತೇಳಿ ಹೇಳಿದ್ದಾರೆ. ಇನ್ನು ನಾಳೆ ನೋಡೋಣ. ಮಾತಾಜಿ ನಾಳೆನುಂಟ ಏಕಾದಶಿ? ಮಾತಾಜಿ ನಾಳೆ ಏಕಾದಶಿ, ನಿಜವಾಗಿ ನಾಳೆಯಾ? ಏನ್ ಮಾತಾಜಿ? ಹೌದಾ? ಹೌದು, ಬೆಳಗ್ಗೆನೆ ಹೇಳಿದ್ರಲ್ಲ. ಅಂದ್ರೆ ಅದ್ರಲ್ಲಿ ಇವತ್ತು ಬೆಳಿಗ್ಗೆ ಬೇಗ ಇರ್ಲಿಲ್ಲ. ಸೂರ್ಯೋದಯದ ಮೊದಲು ನಾವು ಉಪವಾಸ ಇಡುವುದು, ಏಕಾದಶಿ ಉಪವಾಸ ಇಡಬೇಕಾದ್ರೆ ಸೂರ್ಯ ಉದಯದ ಒಳಗೆ ಇಡ್ಬೇಕಲ್ಲ, ಅದು ಒಂದು ಕಾರಣ. ಇನ್ನು ಏಕಾದಶಿ ಇವತ್ತು 7:53 ಸ್ಟಾರ್ಟ್ ಆಗಿದೆ. ಹೌದು. ಆದ ಕಾರಣ ನಾಳೆ ದ್ವಾದಶಿ ಆದ್ರೂ ಕೂಡ ಅದು ಉತ್ತಮವೇ ಅಂತ ಹೇಳಿ ಇವತ್ತು ಪ್ರಭುಜಿ ಹೇಳಿದ್ದಾರೆ ಹಿಡಿಯುವುದು. ಏಕಾದಶಿ ದ್ವಾದಶಿ ಎರಡು ಕೂಡ ಇದೆ. ಹೌದಾ? ಹಾಗಾದ್ರೆ ನಾಳೆ ನೋಡ್ಬೇಕಾ? ಇಡೀರಿ ಮಾತಾಜಿ, ತುಂಬಾ ಒಳ್ಳೇದು. ಓಕೆ, ಹರೇ ಕೃಷ್ಣ. ಅಂದ್ರೆ ದೇವಸ್ಥಾನದಲ್ಲೆಲ್ಲ ಇವತ್ತು ಮಾಡ್ತಾರೆ, ವೈಕುಂಠ ಏಕಾದಶಿ ಓಪನ್ ಇದೆಯಲ್ಲ ಅದಕ್ಕೆ. ಅಲ್ಲ, ಮೆಡಿಸಿನ್ಸ್ ಎಲ್ಲ ಉಂಟಲ್ಲ, ಉಪವಾಸ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಸಾಧ್ಯ ಇದ್ರೆ ಮಾಡಿ ಮಾತಾಜಿ, ಇಲ್ಲದಿದ್ರೆ ನೀವು ಬರೀ ಉಪವಾಸ ಇಡ್ವಿ ಅಂತ ಹೇಳುದಿಲ್ಲ. ಪ್ರಭುಪಾದ್ರೆ ಏನು ಉಪವಾಸ ಬಿದ್ದುಕೊಂಡು ನೀವು ಮಲಗಿ ಅಂತ ಹೇಳುದಿಲ್ಲ. ನಿಮ್ಮ ಕೆಲಸ ಮಾಡಿ, ನೀವು ಮಾತ್ರೆ ತಕೊಳ್ಳೋದೆಲ್ಲ ಮಾಡಿ, ನಿಮ್ಗೆ ಏನ್ ತಿನ್ಲಿಕ್ಕೆ ಹೇಳಿದ್ದಾರೆ ಅದನ್ನು ತಿನ್ನಿ. ಎಲ್ಲ ತಿನ್ಲಿಕ್ಕಿಲ್ಲ, ಗೋಧಿ ಅದು ಇದೆಲ್ಲ ತಿನ್ಲಿಕ್ಕಿಲ್ಲ. ಧಾನ್ಯಗಳನ್ನು ಅವಾಯ್ಡ್ ಮಾಡಿ, ನೀರು, ಹಾಲು, ಹಣ್ಣು ಹಂಪಲು, ಮತ್ತೆ ಈ ಎಂತ ಪಿನಟ್ಸ್, ಮತ್ತೆ ಗೆಡ್ಡೆ ಗೆಣಸು ಅದೆಲ್ಲ ತಿನ್ಬಹುದಲ್ಲ. ಮತ್ತೆ ಕಡ್ಲೆಕಾಯಿ ಎಲ್ಲ ತಿನ್ಬೋದು. ಅದೆಲ್ಲ ತಿನ್ಬೋದು. ನೀವು ಮಲಗುದು ಬೇಡ. ಏಕಾದಶಿ ಅಂತ ಹೇಳಿದ್ರೆ ನಾವು ದೇವರ ಬಳಿ ಭಾಷೆ. ಉಪವಾಸ ಅಂತ ಹೇಳುದೇನು? ಹತ್ತಿರ, ಯಾರ ಹತ್ತಿರ? ವಾಸ ಯಾರ ಹತ್ತಿರ? ಭಗವಂತನ ಹತ್ತಿರ ಅಂತೇಳಿ ನಾವು ಅದು ಆದಷ್ಟು ಭಗವಂತನ ಧ್ಯಾನ ಅದೆಲ್ಲ ಮಾಡೋದು ಒಳ್ಳೇದು. ಅದಕ್ಕೆ ಇಡೀ ದಿವಸ ನಾಳೆ ಬ್ಯುಸಿಯಾಗಿ ಶ್ಲೋಕ ಇದು ಜಪ ಎಲ್ಲ ಜಾಸ್ತಿ ಮಾಡ್ಲಿಕ್ಕೆಲ್ಲ ಹೇಳ್ತೇವಲ್ಲ ನಾವು, ಅದಕ್ಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಕೃಷ್ಣ ಧನ್ಯವಾದಗಳು.